HDK ಮತ್ತೆ ಸಿಎಂ ಆದ್ರು ಸಂಖ್ಯಾ ಜ್ಯೋತಿಷ್ಯ ಅನ್ನುವಂಥದ್ದು ನಿಜವಾಯಿತು. ಇದೇ ಈ ಹೊತ್ತಿನ ವಿಶೇಷ ನಾನೇ ರಾಜ. ಈ ಹಿಂದೆ ಸ್ಪಂದನ ವಾಹಿನಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಗುರೂಜಿ ಆದಂತಹ ವಿಜಯರಾಜೊಂದಿಗೆ ಬಹಳ ರಾಜಕೀಯದ ವಿಷಯದ ಕುರಿತು ಚರ್ಚಿಸಿದ್ವಿ. ಆಗ ಸಂಖ್ಯಾ ಜ್ಯೋತಿಷ್ಯದ ಪ್ರಕಾರ ಗುರೂಜಿಯವರು ನಿಖರವಾದಂತಹ ಒಂದು ಭವಿಷ್ಯವನ್ನ ಹೇಳಿದ್ರು. ಏನು ಯಡಿಯೂರಪ್ಪನವರು ಸಿಎಂ ಆಗ್ತಾರೆ, ಆದ್ರೆ ಅಲ್ಪಾವಧಿಗೆ ಮಾತ್ರ ಅಂತ. ಹಾಗೇನೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡ್ಕೊಳ್ತದೆ ಅಂತ. ಇದು ಹೇಗಪ್ಪ ಸಾಧ್ಯ? ಯಡಿಯೂರಪ್ಪನವರು ಸಿಎಂ ಆದ್ರೆ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಳ್ಬೇಕಲ್ವಾ ಅಂತ. ಹಾಗೇನೆ ಕಿಂಗ್ ಅನ್ನುವಂತಹದ್ದು ಏನು ನಮ್ಮ HDK ಕುಮಾರಸ್ವಾಮಿ ಅವರೇ ಆಗ್ತಾರೆ ಅನ್ನುವಂಥದ್ದು ಹೇಳಿದ್ರು. ಇದು ಹೇಗೆ ನಿಜವಾಯಿತು? ಇನ್ನೂ ಕೂಡ ಆಧುನಿಕ ಕಾಲದಲ್ಲಿ ಜ್ಯೋತಿಷ್ಯಗಳನ್ನ ನಂಬಬಹುದಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಜ್ಯೋತಿಷ್ಯ ನಿಜ ಆಗುವಂತಹ ಸಂಭವಗಳು ಬಹಳಷ್ಟು ಉದಾಹರಣೆಗಳು ಕೂಡ ನಾವು ನೋಡಿದ್ವಿ. ಇವತ್ತು ಈ ಬಗ್ಗೆ ನಾವು ಚರ್ಚಿಸೋಣ. ಹೇಗೆ ಸಾಧ್ಯವಾಯಿತು HDK ಏನು ಮುಖ್ಯಮಂತ್ರಿ ಆಗ್ಲಿಕ್ಕೆ? ಅವರ ಜಾತಕ ಬಲ ಹೇಗಿದೆ ಅನ್ನುವಂಥದ್ರ ಕುರಿತು ಮೊದಲನೇದಾಗಿ ಗುರೂಜಿ ಆದಂತಹ ವಿಜಯರಾಜ್ ಅವರಿಗೆ ಸ್ವಾಗತಿಸೋಣ. ನಮಸ್ತೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸಾಯಿರಾಮ್. ಬಹುಶಃ ಕಳೆದ ಬಾರಿ ನೀವು ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ವಿ. ಸಂಖ್ಯಾ ಜ್ಯೋತಿಷ್ಯ ಅನ್ನುವಂತಹದ್ದು ನಿಜವಾಯಿತು, ಬಹಳ ಒಂದು ಪಕ್ಕಾ ಆದಂತ ರಿಸಲ್ಟ್ ಹೇಳಿದ್ರಿ. ಹೇಗೆ ನಿಮ್ಮ ತಾತ್ಪರ್ಯ? ಯಾವ ರೀತಿ ಒಂದು ಐಡಿಯಾ ಇತ್ತು? HDKನೇ ಸಿಎಂ ಆಗೋದು ಅಥವಾ ಜಾತಕ ಬಲ ಅನ್ನುವಂಥದ್ದು ಈಗಲೂ ಕೂಡ ವರ್ಕೌಟ್ ಆಗುತ್ತಾ? ನೋಡಿ, ಇಲ್ಲೇನಾಗುತ್ತೆ, ನಾನು ಈ ಒಂದು ಚುನಾವಣಾ ಭವಿಷ್ಯದ ಬಗ್ಗೆ ಒಂದು 3-4 ತಿಂಗಳ ಹಿಂದೆಯೇ ರೆಡಿ ಮಾಡ್ಕೊಳ್ತಿದ್ದೆ, ಅದರಲ್ಲಿ ಏನಾಗುತ್ತೆ ಅಂತ. ಒಂದು ದಿವಸ ಕುಳಿತುಕೊಂಡು ಈ ಚುನಾವಣಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನನಗೊಂದು ತಲೆಗೆ ಬಂತು, ಯಾರು ಮುಖ್ಯಮಂತ್ರಿ ಆಗಬಹುದು ಇಂಥ ಒಂದು ಥಾಟ್ಸ್ ತಲೆಗೆ ಬಂದು ಅದಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ಕುಳಿತಾಗ ಸ್ವಲ್ಪ ಹೊತ್ತಾಯಿತು. ಆ ಕೂಡಲೇ ಏನಾಯಿತು ಅಂದರೆ, ನಮ್ಮ ಮನೆಯಲ್ಲಿ ನನ್ನ ಮಗ, ಹೊರಗೆ ಹೋಗಿದ್ದ ಮಗ ಬಾಗಿಲು ತಗೊಂಡು ನೇರ ಒಳಗೆ ಬಂದುಬಿಟ್ಟ. ಸೊ ನನ್ನ ಮಗನ ಆಕಾರ ಹೇಗಿದೆ ಅಂದರೆ, ಅವನು ಶಾರ್ಟ್ ಮತ್ತು ಬ್ಲ್ಯಾಕ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ. ನನಗೆ ಕನ್ಫರ್ಮ್ ಆಯಿತು, ಯಾರೋ ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಆಗಿರ್ತಾರೆ, ಶಾರ್ಟ್ ಆಗಿರ್ತಾರೆ, ಸ್ವಲ್ಪ ತೋರ ಆಗಿರ್ತಾರೆ, ತಲೆ ಕೂದಲು ಕಡಿಮೆ ಇರ್ತದೆ, ಅಂಥವ್ರು ಮುಖ್ಯಮಂತ್ರಿ ಆಗ್ತಾನೆ, ಕನ್ಫರ್ಮ್ ಆಯಿತು. ಅದನ್ನು ಟಿ ವಿಯಲ್ಲಿ ಹೇಳಿದ್ದೇನೆ ಕೂಡ, ಇಂಥವ್ರು ಬಂದೇ ಬರ್ತಾರೆ ಅಂತ. ಸೊ ಈಗ ಅದು ಕುಮಾರಸ್ವಾಮಿಯೇ ಅಂತ ನನಗೆ ಗೊತ್ತಿಲ್ಲ. ಓಕೆ, ಈಗ ಕುಮಾರಸ್ವಾಮಿ ಇರ್ಬೋದು ಅಥವಾ ಅಂತಹ ಒಂದು ಚೆಹರೆ ಉಳ್ಳವರು ಬೇರೆ ಕೂಡ ಇರ್ಬೋದು, ಅಲ್ಲೂ ಹೋಲುವಂಥವ್ರು ಇರ್ಬೋದು ಅಂತ ನಾನು ಹೇಳಿದೆ. ಓಕೆ, ಆದರೆ ಅದು ಪಕ್ಕಾ ಆಯಿತು. ಸೊ ಇದು ಶಕುನ. ಇದು ನಾನು ಎಲ್ಲಿವರೆಗೆ ಅಂದರೆ, ಕುಮಾರಸ್ವಾಮಿ ಅವರ ಜಾತಕ ಆಗಲಿ, ಯಡಿಯೂರಪ್ಪನ ಜಾತಕ ಆಗಲಿ, ಯಾರ ಜಾತಕ ಕೂಡ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಬಟ್ ಇದು ಶಕುನದ ರೀತಿಯಲ್ಲಿ ನನಗೆ ಎದುರು ಬಂದದ್ರಿಂದ ನನಗೆ ಕನ್ಫರ್ಮ್ ಆಯಿತು, ಇಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಂತ ಕನ್ಫರ್ಮ್ ಆಯಿತು. ಓಕೆ, ಅದನ್ನು ನೋಡಿ, ಇಲ್ಲಿ ಏನಾಗಿದೆ, ಈ ಭವಿಷ್ಯವನ್ನು ಕೋಡಿಮಠ ಸ್ವಾಮಿಗಳು ಸಮೇತ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ನಾನು ಇಲ್ಲಿ ಹೇಳಿಯಾಗಿದೆ. ಆನಂತರ ಅವರಿಂದ ಭವಿಷ್ಯ ಹೊರಬಿತ್ತಲ್ಲಿಂದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರೊಂದು ಒಗ್ಗಟ್ಟಿನ ರೂಪದಲ್ಲಿ ಹೇಳಿದರು. ಓಕೆ, ಒಂದನೇ ಪಾಯಿಂಟ್. ಎರಡನೇದಾಗ ಏನಾಗುತ್ತೆ, ನೀವು ನನ್ನನ್ನು ಲೈವ್ಗೆ ಕರೆದಾಗ, ಇವತ್ತು ಒಂದು ಲೈವ್ ಮಾಡೋಣ, ರಾಜಕೀಯದ ಬಗ್ಗೆ ಮಾತಾಡೋಣ, ಪ್ರಿಡಿಕ್ಷನ್ ಮಾಡಿ ಅಂತ ನೀವು ಕರೆದಾಗ ಟೋಟಲಿ ಕನ್ಫ್ಯೂಸ್ ಆಯ್ತು ನನಗೆ. ಅರೆ, ನೀವು ಕರೆದದ್ದು ಬೆಳಿಗ್ಗೆ, ಈಗ ರಾತ್ರಿ ನಾನು ಪ್ರೋಗ್ರಾಮ್ ಮಾಡಬೇಕು, ಅಲ್ಲಿವರೆಗೆ ನನಗೆ ಟೈಮ್ ಇಲ್ಲ ಅದರ ಬಗ್ಗೆ ಸರ್ಚ್ ಮಾಡಲಿಕ್ಕೆ. ಈಗ ಏನಪ್ಪ ಮಾಡೋದು? ಸಂಜೆ ನನಗೆ ಪುರ್ಸೋದು ಸಿಕ್ಕಿತ್ತು. ನಾನೇನು ಮಾಡಿದೆ, ಸಾಧಾರಣ ಮಟ್ಟಿಗೆ ಎಲ್ಲ ಅವಲೋಕನ ಮಾಡಿದೆ, ಯಾವ ಪಕ್ಷ ಬರ್ಬೋದು ಏನು ಅಂತ ನನಗೆ ಗೊತ್ತಿದ್ದರ ಮಷ್ಟಿಗೆ ಮಾಡಿದೆ. ಓಕೆ, ಪರವಾಗಿಲ್ಲ. ಆದರೂ ಕನ್ಫರ್ಮೇಷನ್ ಬೇಕು. ಈಗ ಒಂದು ಪಕ್ಷ ಬರಬೇಕಲ್ವ, ಒಂದು ಕನ್ಫರ್ಮೇಷನ್ ಏನಾಗ್ಬೋದಪ್ಪ. ನಾನೇನು ಮಾಡಿದೆ, ನಾನು ಯಾವಾಗಲೂ ಸಾಯಿಬಾಬರ ಲೈವ್ ನೋಡ್ತೇನೆ. ಸಾಯಿಬಾಬಾ ಲೈವ್ ನೇರ ಶಿರ್ಡಿಯಿಂದ ಬರೋಂಥ ಲೈವ್ ನೆಟ್ಟಲ್ಲಿ ನೋಡ್ತೇನೆ ಹೋಗಿ. ಆಗ ಕೂಡ ನಾನು ನೆಟ್ಟಲ್ಲಿ ಲೈವನ್ನು ನೋಡಿದಾಗ ಬಾಬನಿಗೆ ಹೇಳಿದೆ, ಬಾಬಾ ಈ ರೀತಿ ಲೈವ್ ಇದೆ ಇವತ್ತು, ನನಗೆ ಲೈವಲ್ಲಿ ಹೇಳಬೇಕು ನಾನು, ಯಾವ ಪಕ್ಷ ಬರುತ್ತೆ ಅಥವಾ ಯಾವ ಪಕ್ಷದ ಒಂದು ಜನ ಅದರಲ್ಲಿ ಮುಖ್ಯಮಂತ್ರಿ ಆಗ್ಬೋದು ಅಥವಾ ಯಾವ ಪಕ್ಷಕ್ಕೆ ಫೇವರಬಲ್ ಆಗುತ್ತೆ, ಅದನ್ನು ನನಗೆ ತಿಳಿಸ್ಬೇಕೀಗ. ಹೇಗೆ ತಿಳಿಸ್ತೇ ನಂಗೆ ಗೊತ್ತಿಲ್ಲ ಬಾಬಾ, ನನಗೆ ಏನಾದರೂ ಒಂದು ಕ್ಲೂ ಕೊಡಬೇಕೀಗ ನೀನು. ಓಕೆ, ನನಗೆ ಒಂದು ಕ್ಲೂ ಕೊಡಬೇಕಂತ ನಾನೇನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಲ್ಲಿ ಲೈವ್ ನಡೀತಾ ಉಂಟು, ಅಂದರೆ ಸಾಯಿಬಾಬಾನ ಲೈವ್ ನಡೀತಾ ಉಂಟು, ಪೂಜೆ ನಡೀತಾ ಉಂಟು. ಓಕೆ, ನಾನು ಪ್ರೇ ಮಾಡ್ತಾ ಕೂತಿದ್ದೆ. ಪ್ರೇ ಮಾಡ್ತಾ ನಾನು ಕಣ್ಣು ತೆರೆದಾಗ ನನಗೊಂದು ಆಶ್ಚರ್ಯ ಕಾದಿತ್ತಲ್ಲಿ. ಏನಂದರೆ, ಬಾಬನಿಗೆ ಹಾಕಿದ ಬಟ್ಟೆ ಮತ್ತು ಬಾಬಾರ ಸಮಾಧಿಗೆ ಹಾಕಿದಂಥ ಬಟ್ಟೆ ಗ್ರೀನ್ ಕಲರ್ ಆಗಿತ್ತು. ಕನ್ಫರ್ಮ್ ಆಯಿತು ನನಗೆ JDS. ಓಕೆ, ಸೊ JDS ಆಗ್ತದೆ ಅಂತ. ಅದು ಹೇಗೆ ಸಾಧ್ಯ? ಅಂದರೆ
ಏನಾದ್ರೂ ಶಕುನಗಳು ನೋ, ಇರಬಹುದಾ? ಗ್ರೀನ್ ಕಲರ್ JDS ಗೆನೆ ಇರುವಂತದ್ದು. ಗ್ರೀನ್ ಕಲರ್ ನ ಒಂದು ಮಹಿಳೆ, ಗ್ರೀನ್ ಕಲರ್ ಸಾಡಿ ಉಟ್ಕೊಂಡ ಮಹಿಳೆನೆ ಅವರ ಚಿಹ್ನೆ, ಅದರಿಂದ ಅಲ್ಲಿ ತೋರಿಸಿರುವಂತದ್ದೇ ಗ್ರೀನ್ ಕಲರ್. ಗೊತ್ತಾಯ್ತು. ಸೊ ಆ ಗ್ರೀನ್ ಕಲರ್ ನಂಗೆ ಕನ್ಫರ್ಮ್ ಆಯ್ತು JDS ಅಂತ, ನೋ ಡೌಟ್. ಮತ್ತೆ JDS ಬಂದೇ ಬರ್ತಂದ. ಮತ್ತೆ ನಾನು ಸ್ವಲ್ಪ ಡೌಸಿಂಗ್ ಮಾಡಿದೆ. ಡೌಸಿಂಗ್ ಮಾಡುವಾಗ ಕಾಂಗ್ರೆಸ್ಗೂ ಬಂತು, ಅದರಲ್ಲಿ BJPಗೂ ಬಂತು. BJP ಬಂದಾಗ ಅಲ್ಲಿ ಕರೆಕ್ಟಾಗಿ ನನಗೆ ಒಂದು ವೇ ಸಿಕ್ಕಿದ್ದು, ಅದನ್ನು ಹೇಗೆ ಹೇಳಬೇಕು ಅಂತ. ನಿಜವಾಗಿಯೂ ಹೇಳಬೇಕಾದ್ರೆ ನೀವು ನಂಬಲಿಕ್ಕಿಲ್ಲ, ಆ ಲೈವ್ ಪ್ರೋಗ್ರಾಮನ್ನು ನಾನು ನೋಡಲೇ ಇಲ್ಲ. ಎಲ್ಲಿವರೆಗೆ ನೋಡಲಿಲ್ಲ ಅಂದರೆ, ಇದು ರಿಸಲ್ಟ್ ಬಂದು ಸರ್ಕಾರ ರಚನೆ ಮಾಡುವಂಥ ಹಂತದಲ್ಲಿ ನಾನು ಮೊನ್ನೆ ಹೋಗಿ ನೋಡಿದ್ದು. ಅಲ್ಲಿವರೆಗೆ ನನಗೆ ಗೊತ್ತು ಕೂಡ ಇಲ್ಲ ನಾನು ಏನು ಹೇಳಿದ್ದೇನೆ ಅಂತ. JDS ಬರುತ್ತೆ ಅಂತ ಹೇಳಿದ್ದೇನೆ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗುತ್ತೆ ಅಂತ ಹೇಳಿದೆ, ಬಟ್ ಏನೇನು ಮಾತಾಡಿದ್ದೇನೆ ಗೊತ್ತಿಲ್ಲ. ನಂತರ ಹೋಗಿ ನೋಡುವಾಗ ಅಕ್ಯುರೇಟ್ ಆಗಿದೆ. ಅಂದರೆ 100 ಎಲ್ಲೋ BJP ಬರ್ಬೋದು, 70ರಿಂದ 80 ಕಾಂಗ್ರೆಸ್ ಬರ್ಬೋದು ಅಂತ ಹೇಳಿರೋದು 100% ನಿಜ ಆಯ್ತು. ಸೊ ಒಂದು ವಿಷಯ ಏನಂದರೆ, ಆ ಮೂಮೆಂಟಲ್ಲಿ ಯಾರು ನುಡಿಸಿರ್ಬೋದು, ಏನಾಗಿರ್ಬೋದು ನನಗಂತೂ ಖಂಡಿತ ಗೊತ್ತಿಲ್ಲ, ಬಟ್ ಆಗಿರೋದಂತೂ ಸತ್ಯ. ಸೊ ಇನ್ನೂ ಒಂದು ಮಾತು ನೆನಪಿಟ್ಕೊಳ್ಳಿ, ಅಲ್ಲಿವರೆಗೆ ಕೂಡ ನಾನು ಕುಮಾರಸ್ವಾಮಿ ಅವರ ಜಾತಕ ನೋಡಲಿಕ್ಕೆ ಹೋಗಲಿಲ್ಲ. ಕುಮಾರಸ್ವಾಮಿ ಜಾತಕ ನಾನು 2 ದಿನದ ಮುಂಚೆ ನೋಡಿದ್ದು, ಕುಮಾರಸ್ವಾಮಿ ಜಾತಕ ಹೇಗಿದೆ ಅಂತ. ಅಲ್ಲಿವರೆಗೆ ಕೂಡ ನೋಡಲಿಕ್ಕೆ ಹೋಗಲಿಲ್ಲ. ಸೊ ಈಗಂತೂ ನಿಮಗೆ ಗೊತ್ತಿದೆ, ರಿಸಲ್ಟ್ ಎದುರುಗಡೆ ಇದೆ. ಸೊ ಏನಾಗುತ್ತೆ, ಒಂದು ಮುಖ್ಯವಾದ ವಿಷಯವನ್ನು ಪ್ರೆಡಿಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ತಯಾರಿ ನಡೆಸ್ಕೊಳ್ಬೇಕು. ಸುಮ್ಮನೆ ಹೇಳಿಬಿಡೋದಲ್ಲ, ಒಂದು ಟೆಕ್ನಿಕನ್ನು ಇಟ್ಕೊಳ್ಬೇಕು. ಅಥವಾ ನೀವು ಯಾವುದನ್ನು ಬಿಲೀವ್ ಮಾಡ್ತೀರಾ, ನೀವೇನು ಶಕುನ ಬಿಲೀವ್ ಮಾಡ್ತೀರಾ, ಒಂದು ದೇವರನ್ನು ಬಿಲೀವ್ ಮಾಡ್ತೀರಾ. ಸೊ ಅವ್ರ ಹತ್ರ ಪ್ರೇ ಮಾಡಿದಾಗ ಅದಕ್ಕೊಂದು ಏನೋ ಒಂದು ಲಿಂಕನ್ನು ತೋರಿಸ್ಕೊಡ್ತಾರೆ ದೇವರು. ಖಂಡಿತ ಒಂದು ಲಿಂಕ್ ತೋರಿಸಿ, ನೋಡಿ ಹೀಗೆ ಆಗುತ್ತೆ ನೀನು ಹೇಳು ಅಂತ. ಸೊ ಆ ರೀತಿಯಾಗಿ ಅದು ನನ್ನ ಎದುರು ಬಂದುಬಿಡ್ತು. ಓಕೆ, ಸೊ ಈ ರೀತಿಯಾಗಿ ಅದು ಭವಿಷ್ಯ ನಿಜವಾಗಿರುವಂಥದ್ದು. ನಾನು ಯಾವತ್ತಿದ್ರೂ ಕೂಡ ನೋಡಿ, ಇನ್ನೂ ಒಂದು ಮಾತು ಹೇಳ್ತೇನೆ, ಎಲ್ಲಿವರೆಗೆ ಅಂದರೆ, ಈ ಸ್ಪಂದನ ವಾಹಿನಿಯಲ್ಲಿ ನುಡಿದಂತಹ ಯಾವುದೇ ಭವಿಷ್ಯವಾಣಿಗಳು ನನ್ನಿಂದ ನುಡಿಸಲ್ಪಟ್ಟಿರುವಂಥದ್ದು ಇದುವರೆಗೆ ಸುಳ್ಳಾಗಿಲ್ಲ. ಎಲ್ಲ ಕೂಡ ಪ್ರೆಡಿಕ್ಷನ್ ನಿಜ ಆಗಿದೆ. ಆದರೆ ಏನಾಗುತ್ತೆ ಅಂದರೆ, ನಮಗೆ ಪ್ರಚಾರ ಇಲ್ಲ. ಅರ್ಥ ಆಯ್ತಾ? ಈಗ ಬೇರೆ ಚಾನಲ್ನಲ್ಲಿ ಅದು ಪ್ರೆಡಿಕ್ಷನ್ ನಿಜ ಆದರೆ ಅವರು ಅದನ್ನು ಬಾರಿ ಹಾಕ್ತಾರೆ. ನಾವೇನು ಮಾಡ್ತೇವೆ, ನಾನು ಅದನ್ನು ಕ್ಯಾರ್ ಮಾಡಲ್ಲ, ಚಾನಲ್ನವರು ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ. ಜನರಿಗೆ ಮಾತ್ರ ಗೊತ್ತಿರ್ತದೆ ನಾನು ಏನು ಹೇಳಿದ್ದೇನೆ ಅಂತ, ಅಷ್ಟೇ ಅವ್ರದ್ದು. ಈ ಪ್ರೆಡಿಕ್ಷನ್ ಮಾತ್ರ ಈಗ ಹೈಲೈಟ್ ಆಗಿರುವಂಥದ್ದು, ವೈರಲ್ ಆಗ್ತಾ ಇದೆ. ಸೊ ಬೇರೆ ಯಾವುದು ಕೂಡ ಪ್ರೆಡಿಕ್ಷನ್ ಅದು ವೈರಲ್ ಆಗಲಿಲ್ಲ, ಹೈಲೈಟ್ ಆಗಲಿಕ್ಕೆ ಹೋಗಲಿಲ್ಲ ಅಂತ ಒಂದು ಪರಿಸ್ಥಿತಿ. ಬಹುಶಃ ಇದು ರಾಜಕೀಯ ವಿಷಯ ಆದ್ರಿಂದ ಪ್ರತಿಯೊಬ್ಬರು ಕೂಡ ಒಂದು ರೀತಿಯಾದಂಥ ಇಂಟ್ರೆಸ್ಟ್ ಅನ್ನು ತೋರ್ತಾರೆ. ಖಂಡಿತ. ಬಹುಶಃ ಬೇರೆ ಪರ್ಸನಲ್ ಭವಿಷ್ಯಗಳಾಗಿರ್ಬೋದು, ಅದು ಹೇಳಿದ್ದು ನಿಜವಾಗಿದ್ರು ಕೂಡ ಯಾರು ಅದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಹೋಗೋದಿಲ್ಲ. ನಿಜವಾಗಿರುವಂಥ ಭವಿಷ್ಯ ಪರ್ಸನಲ್ ಅಲ್ಲ, ಎಲ್ಲವೂ ಕೂಡ ರಾಜಕೀಯ, ಎಲ್ಲವೂ ಕೂಡ ಯಾವುದೇ ಕೂಡ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಸಂಬಂಧಪಟ್ಟಂತೆ ಭವಿಷ್ಯ. ಮತ್ತೆ ಪರ್ಸನಲ್ ಭವಿಷ್ಯ ಅದು ನಾನು ಕೇಳಲಿಕ್ಕೆ ಹೋಗುದಿಲ್ಲ, ನಿಜ ಆಯ್ತಾ ಇಲ್ಲ ಅದು ನನಗೆ ಬೇಕಾಗಿಲ್ಲ. ಸೊ ನನಗೇನು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಮಾಡ್ತೇನೆ, ನಾನು ನನ್ನಷ್ಟಕ್ಕೆ ಇರ್ತೇನೆ. ಅದು ಆಗುತ್ತೆ ಆಗೋದಿಲ್ಲ ಅದು ನಂತರದ ವಿಚಾರ. ಅವರು ಫೋನ್ ಮಾಡಿ ಹೇಳಿದ್ರೆ ಓಕೆ, ಫೋನ್ ಮಾಡಿ ಹೇಳಿದ್ರೆ ನಾನು ಅದರ ಬಗ್ಗೆ ಕೇಳಲಿಕ್ಕೆ ಹೋಗಿಲ್ಲ, ಅದು ಮಾತೇ ಬೇರೆ. ಸೊ ಇಲ್ಲಿ ನೋಡಿದ್ರು ಅಂತ ನಾನೇನು ರಾಜಕೀಯ ಭವಿಷ್ಯವಾಣಿಗಳು ಮಾತ್ರನೇ ಹೊರತು ಬೇರೆ ಯಾವುದು ಕೂಡ ಇಲ್ಲ. ಬಹುಶಃ 2013ರ ಒಂದು ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಕನ್ಫರ್ಮ್ ಇರುತ್ತೆ ಕಾಂಗ್ರೆಸ್ಸೇ ಆಡಳಿತಕ್ಕೆ ಬರುವುದು ಅಂತ. ಬಟ್ ಈ ಬಾರಿ ಮೋದಿ ಹವಾ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಏನು ತನ್ನ ಆಡಳಿತ ಅವಧಿಯಲ್ಲಿ ತಂದಂತಹ ಭಾಗ್ಯಗಳ ಸುರಿಮಳೆ ಇರ್ಬೋದು, ಅಥವಾ JDS ಹೊಸದೊಂದು ನಿರ್ಧಾರವನ್ನೇ ತರ್ತೇವೆ, ಹೊಸದೊಂದು ಆಡಳಿತ ತರ್ತೇವೆ ಅನ್ನುವಂತಹ ಒಂದು ಆಶಾವಾಣಿ ಇರ್ಬೋದು. ಬಹುಶಃ ಇದನ್ನ ನೋಡ್ಲಿಕ್ಕೆ ಹೋದ್ರೆ ಯಾರಿಗೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಪಕ್ಷ ಬರ್ಬೋದು ಅನ್ನುವಂಥದ್ದು. ಒಂದ್ ರೀತಿ ನೆಕ್ ಟು ನೆಕ್ ಫೈಟ್ ಇತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲೂ. 222 ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ಅಭ್ಯರ್ಥಿಗಳು ಒಂದ್ ರೀತಿ ಕಾಂಪಿಟೇಷನ್ ಲೆವೆಲ್ಗೆ ಹೋಗಿದ್ರು. ಸೊ ಈ ಬಾರಿಯ ಭವಿಷ್ಯವಾಣಿಗಳು ಸಾಕಷ್ಟು ಸುಳ್ಳಾಗಿದೆ. ಬಹುಶಃ ಬಹಳ ದೊಡ್ಡ ಪಂಡಿತರಿಂದ ಸುಳ್ಳಾಗಿದೆ. ಬಟ್ ನಿಮ್ಮ ಭವಿಷ್ಯವಾಣಿ ಇಡೀ ರಾಜ್ಯದಲ್ಲೇ ಒಂಥರ ಸಂಚಲನ ಮೂಡಿದೆ. ಹೇಗೆ ಸಾಧ್ಯ ಆಯಿತು ನಿಮಗೆ? ಅಂದ್ರೆ ಬಹುಶಃ ನೆಕ್ ಟು ನೆಕ್ ಫೈಟ್ ಇರುವಾಗಲೂ ಕೂಡ ಒಂದು ಖಡಕ್ ಆದಂತಹ ಭವಿಷ್ಯ ಹೇಳುವಂಥದ್ದಂದ್ರೆ ಬಹಳ ಕಮ್ಮಿ, ರೇರ್. ಸೊ ಹೇಗಾಯ್ತು ನಿಮ್ಗಿದು? ಅದೇ ನಾನು ಹೇಳೋದು, ಮತ್ತೆ ಕೂಡ ಅದನ್ನು ಹೇಳ್ತೇನೆ. ಅಂದರೆ ನಾನು ಪ್ರಿಪರೆನ್ಸ್ ಅದಕ್ಕೆ ಬೇಕಾದ ತಯಾರಿಯನ್ನು ತುಂಬ ನಡೆಸಿರ್ತೇನೆ. ಮತ್ತು ಬಾಬಾನ ಹತ್ರ ಕನ್ಫರ್ಮೇಷನ್ ಕೇಳಿರ್ತೇನೆ, ಆ ಮುಖಾಂತರ ನುಡಿದಿರ್ತೇನೆ, ಅದು ಅಕ್ಯುರೇಟ್ ಆಗಿರ್ತದೆ. ಅದರ ಜೊತೆಗೆ ಏನಾಯ್ತು, ಈಗ ಆ ಭವಿಷ್ಯ ಹೇಗೋ ನುಡಿದಿದ್ದೇನೆ ಅದಾಯಿತು. ಈಗ ಯಡಿಯೂರಪ್ಪನವ್ರು ಬರ್ತಾರೆ. 2 ದಿನದ ಮುಂಚೆ ನಾನು TVಯಲ್ಲಿ ಹೇಳಿದೆ, ಯಡಿಯೂರಪ್ಪನ ಯಾಕೋ ಗೊತ್ತಿಲ್ಲ BJP ಬರ್ತಾ ಉಂಟು, ನನಗೆ ಮೆಸೇಜ್ ಬರ್ತಾ ಉಂಟು BJP ಬರ್ತಾ ಉಂಟು ಅಂತ. ಅದನ್ನು TVಯಲ್ಲಿ ಹೇಳಿದೆ. ತುಂಬ ಜನಕ್ಕೆ ಏನಾಯಿತು, ಈಗ JDS ಯಾವುದು ಕೂಡ ಬರುವುದಿಲ್ಲ, BJP ಬರ್ತದೆ ಅಂತ. ಬಟ್ ಒಂದು ದಿನದ ಮಟ್ಟಿಗಾದರೂ ಅವರು ಬಂದು ಹೋದರು, ನಾನೇನು ಮಾಡುವಾಗಿಲ್ಲ. ಆದರೆ ಅದರಲ್ಲಿ ಕೂಡ ನಾನು TVಯಲ್ಲಿ ಈ ಬಹುಮತದ ಬಗ್ಗೆ ನಾನು ಮಾತಾಡಲ್ಲ, 1-2 ದಿವಸ ಟೈಮ್ ಕೊಡಿ, ನಂತರ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೇನೆ. ಬಟ್ ನಾನು ಅದು ಹೇಳೋದಕ್ಕಿಂತ ಮುಂಚೆನೇ ಅವರು ಇಳ್ದಾಗಿದೆ. ಇಲ್ಲಿ ಇನ್ನೂ ಒಂದು ಮಾತಿದೆ, ಯಡಿಯೂರಪ್ಪನವರು ಎಲ್ಲಿದ್ದರೂ ಕೂಡ ಅವರು ಈ ಮತವನ್ನು ಯಾಚನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ವಿಶ್ವಾಸ ಮತ ಯಾಚನೆ ಮಾಡದೇನೆ
ಬಿಟ್ಟು ಬಂದಿದ್ದಾರೆ. ಒಂದು ವೇಳೆ ಯಾಚನೆ ಮಾಡಿದರೆ ಆಗ್ತಿತ್ತೋ ಏನೋ, ಯಾಚನೆ ಮಾಡದೇನೆ ಅವ್ರು ಬಂದುಬಿಟ್ರು, ಅದು ಗೊತ್ತಿಲ್ಲ ವಿಷಯ. ಓಕೆ, ಏನೇ ಇದ್ರು ಕೂಡ. ಆದರೆ ಫ್ಯೂಚರಲ್ಲಿ ಏನು ತೋರಿಸ್ತಾ ಉಂಟು ಅಂದರೆ, ನಾನು ನೋಡಿದ ಪ್ರಕಾರ ಏನು ಬರ್ತಾ ಉಂಟು ಅಂದರೆ, BJP ಸ್ವಲ್ಪ ಸಮಯ ಡಿಸಪಿಯರ್ ಆಗುತ್ತೆ, ಆನಂತರ ಮತ್ತೆ ಬರ್ತದೆ ಅಂತ ಮೆಸೇಜ್ ಇದೆ, ಗೊತ್ತಾಯ್ತು. ಸೊ ಅದರಿಂದ ಫ್ಯೂಚರಲ್ಲಿ ಮತ್ತೆ BJPಗೆ ಬರುವಂಥ ಯೋಗಗಳು ತುಂಬಾನೇ ಜಾಸ್ತಿ ಉಂಟು. ಈ ನಡುವೆ ಈಗ ಏನು ನೀವು ಸಾಯಿಬಾಬಾನ ಅನುಗ್ರಹದಿಂದ ಒಂದು ಜ್ಯೋತಿಷ್ಯಗಳನ್ನು ಹೇಳಿದ್ರು, ಜೊತೆಗೆ ಏನು ಅಲ್ಪಾವಧಿಯಲ್ಲಿ CM ಆಗ್ತಾರೆ ಯಡಿಯೂರಪ್ಪ, ಅದೇ ರೀತಿ ಆದ್ರು HDK ಕೂಡ CM ಆದ್ರು. ಸೊ HDK CM ಆದಾಗ ಅವರ ಒಂದು ಆರೋಗ್ಯದ ಸಮಸ್ಯೆಗಳು ಈ ಹಿಂದೆ ಕಾಣಿಸ್ಕೊಂಡಿದೆ. ಈಗ ಅವರು ಮುಂದೆ ಯಾವ ರೀತಿ ಇದ್ರೆ ಬಹುಶಃ ಒಳ್ಳೆಯದು, ಅವರ ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಏರುಪೇರಾಗ್ತಾ ಇದೆ. ಈ ನಡುವೆ ಅವರು ಇಡೀ ರಾಜ್ಯದ ಒಂದು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ, ಆಡಳಿತವನ್ನ ಇಟ್ಕೊಂಡು ಕೂತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಸೊ ಆರೋಗ್ಯ ಕೂಡ ಒಂದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಆರೋಗ್ಯಗಳನ್ನ ಯಾವ ನಿಟ್ಟಿನಲ್ಲಿ ಅವರು ಇಟ್ಕೊಂಡ್ರೆ ಒಳ್ಳೇದು? ನೋಡಿ, ಇಲ್ಲೇನಾಗುತ್ತೆ, ಕುಮಾರಸ್ವಾಮಿ ಅವರ ಜಾತಕವನ್ನು ನೋಡಿದಾಗ, ಜಸ್ಟ್ ಕುಮಾರಸ್ವಾಮಿ ಜಾತಕದ ಬಗ್ಗೆ ಬಂದುಬಿಡ್ತೇನೆ ನೇರವಾಗಿ, ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಡ. 16 ಡಿಸೆಂಬರ್ 1959 ಅವ್ರದ್ದು 6:08 ಸಂಜೆ ಹೊತ್ತು. ಅವರ ಜಾತಕ ಬಂದು ಆರಿದ್ರ ನಕ್ಷತ್ರ, ಮಿಥುನ ರಾಶಿ, ಮಿಥುನ ಲಗ್ನದ ಜಾತಕ. ಇದು ವಿಶೇಷವಾಗಿ ಕೆಲಸ ಮಾಡುವಂಥದ್ದು. ಅವರಿಗೊಂದು ರೂಲಿಂಗ್ ಪ್ಲಾನೆಟ್ ಅಂತ ಇರ್ತದೆ, ಅದು ಬಂದು ಶುಕ್ರ ರೂಲಿಂಗ್ ಪ್ಲಾನೆಟ್ ಅವರ ಜಾತಕಕ್ಕೆ. ಶುಕ್ರ ಬಂದು ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ, ಪಂಚಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಲೈಫನ್ನು ತುಂಬ ಎಂಜಾಯ್ ಮಾಡಿರ್ತಾರೆ ಅಂತ ಅದು ಇಂಡಿಕೇಶನ್ ಕೊಡ್ತಾ ಉಂಟು, ಪರವಾಗಿಲ್ಲ. ಅದರ ಜೊತೆಗೆ ಏನಾಗುತ್ತೆ, ಅವರಿಗೆ ನಡೆಯುವಂಥ ದಶೆ ಅನ್ನೋದು ಬುಧ ದಶೆ ನಡೀತಾ ಉಂಟು. ಈ ಜಾತಕಕ್ಕೆ ಬುಧ ಬಂದು ಆತ ಲಗ್ನಾಧಿಪತಿ ಮತ್ತು ಆತ ಸುಖಾಧಿಪತಿ, ಲಗ್ನಾಧಿಪತಿ ಮತ್ತು ಸುಖಾಧಿಪತಿ ಬುಧ. ಓಕೆ, ಇಲ್ಲಿ ಉಂಟು ಲಗ್ನಾಧಿಪತಿ ಮತ್ತು ಸುಖಾಧಿಪತಿ ಬುಧ ಇದ್ದಾನೆ. ಸೊ ಕಾಣುತ್ತೆಲ್ಲೋ ಗೊತ್ತಿಲ್ಲ. ಸೊ ಲಗ್ನ ಇಲ್ಲಿ 6ನೇ ಮನೆಯಲ್ಲಿ ಸೇರ್ಕೊಂಡಿದ್ದಾನೆ ಬಂದು. ಸೊ ಈ ಒಂದು ಬುಧ 6ನೇ ಮನೆಯಲ್ಲಿ ಸೇರ್ಕೊಂಡಿರುವುದರಿಂದಲೇ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಬಾರಿಗೂ ಕಾಡ್ತಾ ಇರುವಂಥದ್ದು. ಯಾಕಂದರೆ ಬುಧನ ಪರಿಸ್ಥಿತಿ ಅಲ್ಲಿ ಏನದು ವೃಶ್ಚಿಕ ರಾಶಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಬುಧ. ಆತ ಪಂಚಮಾಧಿಪತಿಯನ್ನು ದಾಟಿಕೊಂಡು ಬಂದು ವೃಶ್ಚಿಕದಲ್ಲಿ ಕುಜನನ್ನು ಮೀಟ್ ಮಾಡ್ತಾ ಇದ್ದಾನೆ. ಕುಜ ಇದ್ದಾನೆ ಇಲ್ಲಿ. ಕುಜ ಯಾರು? ಕುಜ ಷಷ್ಠಾಧಿಪತಿಯೊಂದಿಗೆ ಕಂಜಕ್ಷನ್ನಲ್ಲಿರುವುದರಿಂದ, ಯುತಿಯಲ್ಲಿರುವುದರಿಂದ ಏನಾಗುತ್ತೆ, ಆರೋಗ್ಯದಲ್ಲಿ ಬಾರಿಗೂ ತೊಂದರೆ ಅನುಭವಿಸಬೇಕಂತ ಒಂದು ಇಂಡಿಕೇಷನಲ್ಲಿ ಬರ್ತಾ ಉಂಟು. ಸೊ ಅದಕ್ಕೋಸ್ಕರ ಅವರ ಆರೋಗ್ಯದ ಮಟ್ಟಿಗೆ ಇನ್ನೂ ಕೂಡ ಗಮನ ಕೊಡಬೇಕಾದಂಥ ವಿಶೇಷ ಅವಶ್ಯಕತೆ ಉಂಟು ಅಂತ ಹೇಳ್ತೇನೆ. ನಾನು ಇನ್ನೂ ಒಂದು ಮಾತು ನಿಮಗೆ ಆ್ಯಡ್ ಮಾಡ್ತೇನೆ. ನಾನು ಬರುವಾಗ ಏನೆಲ್ಲ ಘಟನೆ ಘಟಿಸಿದ್ದು ಈಗ, ಸೊ ನಾನು ಮನೆಯಿಂದ ಹೊರಟು ಬರಬೇಕಾದ್ರೆ, ಸೊ ಇಲ್ಲಿವರೆಗೆ ಬರುವ ಏನೆಲ್ಲ ಘಟನೆ ಘಟಿಸೋದು ಒಳ್ಳೆ ಘಟನೆ ಅಲ್ಲ ಅಂತ ಹೇಳ್ತೇನೆ. ನನ್ನ ಮಟ್ಟಿಗೆ ಅವರಿಗೆಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಆರೋಗ್ಯದಲ್ಲೂ ಆಗ್ಬೋದು, ಅಥವಾ ಅವರ ರಾಜಕೀಯ ಭವಿಷ್ಯದಲ್ಲೂ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ಸೂಚನೆ ಕೊಡ್ತಾ ಉಂಟು. ಒಂದು. ಎರಡನೇದಾಗಿ ಏನಾಗುತ್ತೆ, ಅವ್ರಿಗೀಗ 59 ರನ್ನಿಂಗ್ ಆಗ್ತಾ ಉಂಟು, 59 ರನ್ನಿಂಗ್ ಆಗ್ತಾ ಉಂಟು. 59 ರನ್ನಿಂಗ್ ಆಗಬೇಕಾದ್ರೆ ಅಲ್ಲಿ ಸೂರ್ಯ ಬಲ ಪಡ್ಕೊಂಡು ಬಿಟ್ಟಿದ್ದಾನೆ. ಸೂರ್ಯ ಬಲ 59ರಲ್ಲಿ ಸೂರ್ಯ ಬಲವನ್ನು ಪಡ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವರಿಗೆ ಈ ಒಂದು ಅಧಿಕಾರ ಅವರ ಕೈಗೆ ಬಂದಿರುವಂಥದ್ದು. ಓಕೆ, ಪರವಾಗಿಲ್ಲ. ಆದರೂ ಕೂಡ ಏನಾಗುತ್ತೆ, ಇಲ್ಲಿ ಸೂರ್ಯ ಸಪ್ತಮದಲ್ಲಿದ್ದಾನೆ. ಸೂರ್ಯ ಸಪ್ತಮದಲ್ಲಿ ಶನಿ ಜೊತೆ ಯುತಿಯಲ್ಲಿದ್ದಾನೆ. ಸೂರ್ಯ ಸಪ್ತಮದಲ್ಲಿದ್ದಾನೆ, ಶನಿ ಜೊತೆ ಯುತಿಯಲ್ಲಿದ್ದಾನೆ. ಆ ಸೂರ್ಯ ಮತ್ತು ಶನಿಗೆ 12ನೇ ಮನೆಯಲ್ಲಿ ಬುಧ ಇದ್ದಾನೆ. ಓಕೆ, ಆ 12ನೇ ಮನೆ ಅಂದರೆ ಮೈನಸ್ ಪಾಯಿಂಟ್ ಆಗ್ತದೆ, ಮೈನಸ್. ಸೊ ಮೈನಸ್ ಆಗಿ ಬರುವಾಗ ಏನಾಗುತ್ತೆ, ಇವರಿಗೆ ಅಧಿಕಾರದಲ್ಲಿ ತುಂಬ ಹೊತ್ತು ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅಂತ ಇಂಡಿಕೇಶನ್ ಕೊಡ್ತಾ ಉಂಟದು. ಸೊ ಡೆಫಿನೆಟೆಡ್ ತುಂಬ ಸಮಯ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆರೋಗ್ಯದ ವಿಚಾರ ಅವ್ರಿಗೆ ಜಾಸ್ತಿ ಆರೋಗ್ಯ ಕೆಟ್ಟು ಹೋಗಿ ಅವರೇ ಡ್ರಾಪ್ ಮಾಡಿ ಬರ್ಬೋದು, ಅಥವಾ ಅಂತಹ ಸಿಚುವೇಶನ್ ನಡಿಬೋದು. ಸೊ ಅದರ ಮುಖಾಂತರ ಕೂಡ ಅವರು ಅಲ್ಲಿಂದ ಹೊರಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತಾ ಉಂಟು. ಒಂದು. ಆನಂತರ ಏನಾಗುತ್ತೆ, ಇವರಿಗೆ ಈಗ 59 ಆದರೆ 59 ಎಲ್ಲಿವರು ಈ ವರ್ಷ ಎಂಡ್ವರೆಗೆ 59 ಆಗಿದೆ. ನಂತರ 60 ಬರುತ್ತೆ, ಅವರಿಗೆ 60 ರನ್ನಿಂಗ್ ಆಗುತ್ತೆ. 60 ರನ್ನಿಂಗ್ ಆದ ನಂತರ ಆರೋಗ್ಯ ವಿಪರೀತ ತೊಂದರೆಗೊಳಗಾಗುತ್ತೆ, ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅವರ ಹತ್ರ. ಅದರ ಜೊತೆಗೆ ಯಾವ ಬುಧ ದಶೆ ನಡೀತಾ ಉಂಟು, ಸೂರ್ಯನಿಗೆ 12ನೇ ಮನೆ, ಅಧಿಕಾರ ಕಾರಕನಾದಂತಹ ಗ್ರಹ ಯಾವುದುಂಟು, ಅಧಿಕಾರ ಕೊಡುವಂತಹ ಗ್ರಹ ಯಾವುದುಂಟು, ಅದಕ್ಕೆ 12ನೇ ಮನೆಯಲ್ಲಿ ಇರುವುದರಿಂದ ಅಂದರೆ ಅದು ಅಧಿಕಾರ ಮೈನಸ್ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಅಧಿಕಾರ ಮೈನಸ್ ಆಗ್ಬೋದು. ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂತಹ ಅವಶ್ಯಕತೆ ಉಂಟು ಅವರಿಗೆ. ಬಹುಶಃ ಈಗ ಏನು HDK ಅವರು CM ಆಗಿದ್ದಾರೆ, ಈ ನಿಟ್ಟಿನಲ್ಲಿ ಅವರು ಯಾವ ರೀತಿ ಮುಂದೆ ಹೋದ್ರೆ ಒಳ್ಳೆಯದು, ಅಥವಾ ಇನ್ನೊಬ್ಬರ ಸಲಹೆಗಳನ್ನ ಪಡೆದುಕೊಳ್ಬೇಕಾ, ಯಾವ ರೀತಿ? ನೋಡಿ, ನಾನು ಇವರ ಮುಹೂರ್ತ ಕುಂಡಲಿ ಒಂದಿದೆ. ನಿನ್ನೆ 4:50ಕ್ಕೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆ ಹೊತ್ತಿನ ಒಂದು ಮುಹೂರ್ತ ಕುಂಡಲಿ ಅಂತ ಏನುಂಟು, ಸೊ ಅದರ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸ್ತೇನೆ. ಸೊ ಅದರ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಾದರೆ ಅದು ಕನ್ಫರ್ಮ್ ಆಗಿ ನಮಗೆ ತೋರಿಸ್ಕೊಡುತ್ತೆ ಅವರು ಯಾವ ರೀತಿ ಇರ್ತಾರೆ, ಅಥವಾ ಯಾವ ರೀತಿ ಅಧಿಕಾರ ಮಾಡ್ತಾರೆ, ಅಥವಾ ಈ ಒಂದು ಕಾಂಗ್ರೆಸ್ನ ಜೊತೆಗೆ ಯಾವ ರೀತಿಯಲ್ಲಿ ಒಂಥರ ಯುತಿಯಲ್ಲಿ ಇರ್ತಾರೆ, ಕಂಜಕ್ಷನ್ ಇರ್ತಾರೆ ಅಂತ ಒಂದು ಮಾತು. ಓಕೆ, ಸೊ ಆ ಜಾತಕ ತುಂಬ ವಿಶೇಷ ರೀತಿಯಲ್ಲಿ ತೋರಿಸ್ಕೊಡ್ತದೆ. ಸೊ ಅದನ್ನು ನಾನು ವಿಮರ್ಶೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಮಾತು ನೆನಪಿಟ್ಕೊಳ್ಳಿ, ನಿನ್ನೆ ಅವರು
ಪ್ರಮಾಣ ವಚನ ಸ್ವೀಕರಿಸುವಂಥ ಸಮಯದಲ್ಲಿ ಮಳೆ ಬಂತು. ಇದು ತುಂಬಾ ಜನಕ್ಕೆ ಒಂಥರ ವಿಶೇಷ ಆಗಿ ಹೋಯಿತು. ತುಂಬಾ ಜನಕ್ಕೆಲ್ಲ ಶಕುನಾನ ಅದೇನು ಅಂತ ಅಲ್ವಾ. ಕೆಲವರು ಹೇಳಿದ್ರು ಅದು ಬಿಜೆಪಿಯ ಕೊಳೆ ತೊಳಿಲಿಕ್ಕೆ ಬಂತು, ಇನ್ನು ಬಿಜೆಪಿಯವರು ಹೇಳಿದ್ರು ಅದು ಕಾಂಗ್ರೆಸ್ನ ಕೊಳೆ ತೊಳಿಲಿಕ್ಕೆ ಬಂತು, ಇನ್ನು ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಿಜೆಪಿಯ ಕೊಳೆ ತೊಳಿಲಿಕ್ಕೆ ಬಂತು. ಓಕೆ, ಈಗ ಯಾರ ಕೊಳೆ ತೊಳಿಲಿಕ್ಕೆ ಬಂತು ತೊಳಿಲಿಕ್ಕೆ ಬಂದಿಲ್ಲ ಅದೊಂದು ಪ್ರಶ್ನೆ ಬೇರೆ. ಆದರೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಮೂಮೆಂಟಲ್ಲಿ ಅಷ್ಟು ಜೋರಾಗಿ ಮಳೆ ಬಂತು, ಅದರ ಅರ್ಥ ಏನು ಅಂದರೆ ಕುಮಾರಣ್ಣನ ಅಧಿಕಾರಾವಧಿಯಲ್ಲಿ ಅವರಿಗೆ ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಳುವಂಥ ಇಮೋಷ್ನಲ್ ಆಗಿಬಿಡ್ತಾರೆ. ಅಳುವಂಥ ಪರಿಸ್ಥಿತಿ ಯಾಕೋ ಆಗ್ತಾ ಇಲ್ಲ, ನನ್ನ ಹತ್ರ ಯಾಕೋ ಮುಂದುವರಲಿಕ್ಕೆ ಆಗ್ತಾ ಇಲ್ಲ. ಅದು ಆರೋಗ್ಯದ ಸಮಸ್ಯೆ ಬಂದೇ ಆಗಿರ್ಬೋದು, ಯಾಕೋ ಆರೋಗ್ಯ ಕೈಗೊಡ್ತಾ ಉಂಟು, ಮುಂದುವರಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಎದುರಿನವ್ರು ಏನೋ ತುಂಬಾ ಇಮೋಷ್ನಲ್ ಆಗಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಆ ಮೂಮೆಂಟಲ್ಲಿರ್ಬೋದು. ಅಂದರೆ ಕಣ್ಣೀರು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತೋರಿಸ್ಕೊಳ್ಳಲ್ಲ ಮಾತ್ರ, 100% ಜರುಗುತ್ತೆ, ಜರಗಬೇಕು. ಹೇಳಲಿಕ್ಕೆ ಆಗೋದಿಲ್ಲ. ಕಣ್ಣೀರು ಬರ್ತದೆ ಅವರಿಗೆ, ಕಣ್ಣೀರು ಎಲ್ಲೊಂದು ಕಡೆ ಇಮೋಷ್ನಲ್ ಆಗಿಬಿಟ್ಟು ಎಲ್ಲೋ ಒಂದು ಕಡೆ ನನಗೆ ಬಹುಮತ ಬಂದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ, ಈಗ ಇವ್ರ ಮಧ್ಯೆ ಸಿಕ್ಕಾಕೊಂಡಿದ್ದೇನೆ, ನನ್ನ ಕೆಲಸ ಮಾಡುವ ಹಾಗಿಲ್ಲ ಬಿಡುವ ಹಾಗಿಲ್ಲ, ಏನಪ್ಪ ಮಾಡೋದು, ಕಣ್ಣೀರು ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇಂಡಿಕೇಶನ್ ನಿನ್ನೆಯ ಮಳೆ. ಅದು ಅವ್ರಿಗೆ 100% ಬರಬೇಕು, 100% ಚಾನ್ಸೇ ಇಲ್ಲ. ಈಗ ಕೂಡ ನೀವು ನೋಡಿ, ನಾನು ಮತ್ತೆ ಕೂಡ ಹೇಳ್ತೇನೆ, ಈಗ ಕೂಡ ನೀವು ನೋಡಿದಾಗ ಕುಮಾರಸ್ವಾಮಿಯವರ ಮುಖದಲ್ಲಿ ಕಳೆ ಈಗ ಕೂಡ ಇಲ್ಲ. ಅವರಿಗೆ ಈಗ ಕೂಡ ನಾನು ಮುಖ್ಯಮಂತ್ರಿ ಪಟ್ಟದಲ್ಲಿ ಇದ್ದೇನೆ ಎಂಬುದರ ಅರಿವು ಕೂಡ ಇರಲಿಕ್ಕಿಲ್ಲ. ಜೊತೆಗೆ ಅವರು ಖುಷಿಯಾಗಿಲ್ಲ. ಅವರ ಮುಖವನ್ನು ನೋಡಿದಾಗ, ಫೇಸ್ ಟು ಫೇಸ್ ನೀವು ಗಮನ ಕೊಟ್ಟಾಗ ಅವರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಅವರಿಗೆ ತುಂಬ ಒಂದು ಆಸಕ್ತಿ ಇದ್ದಂತೆ ಅದರಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನನಗೆ ಬಹುಮತನೇ ಬಂದಿರಬೇಕಿತ್ತು ಅಂದ್ರೆ ಯಾರೋ ಹೇಳೋದಕ್ಕೋಗಿ ಸಿಎಂ ಕುರ್ಚಿ ಮೇಲೆ ಕೂತಿರುವ ಪರಿಸ್ಥಿತಿ ಇದೆಯಾ? ಹೌದು, ಏನೋ ಒಂದು ಘಟನೆಯಿಂದಾಗಿ ನಾನು ಸಿಎಂ ಕುರ್ಚಿ ಮೇಲೆ ಕುಳಿತಿದ್ದೇನೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಪರಿಸ್ಥಿತಿ ಏನಿಲ್ಲ. ಅಂದರೆ ಆ ಒಂದು ಖುಷಿ ಏನು ಬೇಕು ನೋಡಿ, ಆ ಒಂದು ಜಲ್ಸ ಅಂತ ಇರ್ತದೆ ನೋಡಿ, ಆ ಜಲ್ಸ ಇಲ್ಲ ಅವರಲ್ಲಿ. ನೀವು ಬೇಕಾದ್ರೆ ಅವ್ರ ಮುಖ ನೋಡಿ, ನಿಮಗೆ ಸ್ವಲ್ಪ ಆದ್ರೂ ಅಬ್ಸರ್ವೇಷನ್ ಮಾಡಲಿಕ್ಕೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಆ ಜಲ್ಸ ಅವರಲ್ಲಿ ಇಲ್ಲ. ಎಸ್, ಇನ್ನಷ್ಟು ಕುಮಾರಸ್ವಾಮಿ ಅವರ ಜಾತಕದ ಕುರಿತು ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ನಾನೇ ರಾಜ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಗುರೂಜಿ ಆದಂತಹ ವಿಜಯರಾಜ್ ಅವರಿದ್ದಾರೆ. ವಿಜಯರಾಜ್ ಅವರೇ, ಬಹುಶಃ ನೀವು ಕಳೆದ ಬಾರಿ ಹೇಳಿದಂತಹ ಭವಿಷ್ಯ ಅನ್ನುವಂಥದ್ದು ಬಹಳ ನಿಖರವಾಗಿದೆ. ಸೊ ಈ ನಿಖರವಾದಂತಹ ಭವಿಷ್ಯ ಇಡೀ ರಾಜ್ಯದಲ್ಲೇ ಒಂದು ರೀತಿಯಾದಂತಹ ಸಂಚಲನಗಳು ಮೂಡ್ತಾ ಇದೆ. ಸೊ ಈಗಾಗಲೇ ಹೇಳಿದ್ರಿ ಕುಮಾರಸ್ವಾಮಿ ಅವರ ಮುಖದಲ್ಲಿ ಒಂದು ಕಳೆ ಇಲ್ಲ ಅಂತ. ಈ ಹಿಂದೆ ಅವರು ಆಡಳಿತ ಅವಧಿಯಲ್ಲಿ 20 ತಿಂಗಳು ಏನು ಸಿಎಂ ಆಗಿದ್ರು, ಆಗ ಬಹಳಷ್ಟು ನೋವುಗಳನ್ನ ಅನುಭವಿಸಿದ್ರು. ವಿರೋಧ ಪಕ್ಷದವರು ಏನೋ ಹಗರಣಗಳು ಅಂತ ಅವ್ರ ಮೇಲೆ ಆರೋಪಗಳು ಹಾಕಿದ್ರು. ಹಾಗೆ ಆಡಳಿತವನ್ನ ಬಿಟ್ಟು ಬರುವಂತಹ ಒಂದು ಪರಿಸ್ಥಿತಿ ಎದುರಾಯಿತು. ಮೈತ್ರಿ ಸರ್ಕಾರ ಆವಾಗ್ಲೂ ಕೂಡ ಒಂದು ರೀತಿಯಾದಂತಹ ಸಫಲವಾಗ್ಲಿಲ್ಲ. ಸೊ ಬಹುಶಃ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ, ಆದ್ರೆ ಸಿಎಂ ಆದಂತಹ ಸೀಟ್ ನಲ್ಲಿ ಕೂತಾಗ ಅವ್ರಿಗೊಂದು ರೀತಿ ಮನಃಶಾಂತಿ ಆಗಿರ್ಬೋದು, ಅಥವಾ ನಾನೇನೋ ಸಾಧಿಸಿದ್ದೆ ಇನ್ನೂ ಕೂಡ ಮುಂದುವರಿಬೇಕು ಅನ್ನುವಂತ ಒಂದು ನಿಶ್ಚಲತೆ ಇರ್ಬೋದು, ಬರೋದಿಲ್ಲ ಅಂತ ಅನ್ಸುತ್ತೆ. ಖಂಡಿತ ಕುಮಾರಸ್ವಾಮಿ ಅವ್ರಿಗೆ ನಾನು ಹೇಳಿದಾಗೆ ಅವ್ರಿಗೆ ಮುಖದಲ್ಲಿ ಯಾಕೋ ಕಳೆ ಇಲ್ಲ ಪಾಪ. ಅವ್ರಿಗೆ ಅನಿಸ್ಬೋದು ಎಲ್ಲೋ ಬಹುಮತ ಬಂದು, ಅವರೇ ಹೇಳ್ತಾರೆ ನನಗೆ ಬಹುಮತ ಬಂದೇ ಮಾಡಬೇಕಿತ್ತು, ಇದರಲ್ಲಿ ತುಂಬ ಆಸಕ್ತಿ ಬರ್ತಾ ಇಲ್ಲ. ಸೊ ಅವರೇ ಹೇಳಿಕೊಂಡದನ್ನು ನಾನು ಓದಿದ್ದೇನೆ ಅಂತ ಒಂದು ಪರಿಸ್ಥಿತಿ ಇರುವಾಗ, ಬಟ್ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೇಗೋ ಈಗ ಅಧಿಕಾರ ಬಂದಿದೆ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿಸ್ಕೊಂಡು. ಯಾಕಂದರೆ ಕುಮಾರಸ್ವಾಮಿ ಅಂತ ಅವರ ತುಂಬ ಒಳ್ಳೆಯ ವ್ಯಕ್ತಿತ್ವ ಉಂಟು ಅವರಲ್ಲಿ, ಹಾರ್ಮ್ ವ್ಯಕ್ತಿತ್ವ ಇಲ್ಲ. ಯಾರಿಗಾದರೂ ತುಂಬ ಅನ್ಯಾಯ ಮಾಡಬೇಕು ಅದು ಅವರಲ್ಲಿಲ್ಲ, ಡೆಫಿನೆಟ್ ಆಗಿಲ್ಲ. ಅವರು ನೋಡಿದರೆ ಗೊತ್ತಾಗ್ತದೆ. ದೈವ ಭಕ್ತಿಯ ಮನುಷ್ಯ, ಪರವಾಗಿಲ್ಲ. ಅವರ ಪರ್ಸನಲ್ ಲೈಫ್ ನಮಗೆ ಬೇಕಾಗಿಲ್ಲ. ಜನಜೀವನಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇದೆ. ಅವರಿಗೆ ಜನರನ್ನು ಒಂದು ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ತಗೊಂಡೋಗ್ಬೇಕಂತ ಒಂದು ಇಚ್ಛೆ ಇದೆ. ಅವರು ಗ್ರಾಮ ವಾಸ್ತವ್ಯನ 20 ತಿಂಗಳಲ್ಲಿ ಎಷ್ಟು ಮಾಡಿದರೆ ಖಂಡಿತ ಎಲ್ಲ ಜನರಿಗೆ ಗೊತ್ತಿದೆ. ಗ್ರಾಮ ವಾಸ್ತವ್ಯ ಯಾಕೆ ಮಾಡಿದರೆ, ಜನರ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ, ಅಧ್ಯಯನ ಮಾಡಲಿಕ್ಕೆ ಬೇಕಾಗಿ ಮಾಡಿರ್ತಾರೆ. ಸೊ ಅದರ ಮುಖಾಂತರ ಸಾಕಷ್ಟು ಜನರ ಒಂದು ನೋವುಗಳಿಗೆ ಸ್ಪಂದನೆಯನ್ನು ನೀಡಲಿಕ್ಕೆ ಏನೆಲ್ಲ ಬೇಕು ಅದನ್ನು ಅವ್ರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಅವರಿಗೆ ಗೊತ್ತುಂಟು ಜನರು ಹೇಗೆ ಅಂತ. ಅದರಿಂದ ಅವರು ಉತ್ತಮ ಆಡಳಿತ ಕೊಡೋದ್ರಲ್ಲಿ ಸಂಶಯನೇ ಇಲ್ಲ, ನೋ ಡೌಟ್ ಅಂತ ಹೇಳ್ತಾರೆ. ಆದರೆ ಇಲ್ಲೇನಾಗಿದೆ, ಉತ್ತಮ ಆಡಳಿತ ಕೊಡಲಿಕ್ಕೆ ಬೇಕಾಗಿ ಅವರಿಗೆ ನಿನ್ನೆ ಕೊಟ್ಟಂತಹ ಮುಹೂರ್ತ ಏನು ಸಪೋರ್ಟ್ ಮಾಡುತ್ತಾ. ನಾನು ಅವರ ಜನ್ಮಗುಂಡ್ಲಿ ಹೇಳಿದೆ ನಿಮಗೆ, ಜನ್ಮಗುಂಡ್ಲಿಯಲ್ಲಿ
ಸೂರ್ಯನಿಗೆ 12ನೇ ಮನೆಯಲ್ಲಿ ಬುಧ ಇದ್ದು ಬುಧ ದಶೆನೇ ನಡೆಯುವುದರಿಂದ ಅವರಿಗೆ ಅದು ಸಪೋರ್ಟ್ ಅಲ್ಲ. ಓಕೆ, ಅವರ ತಂದೆಗೂ ತೊಂದರೆ, ಅದು ಅಧಿಕಾರಕ್ಕೂ ತೊಂದರೆ, ಇವರ ಆರೋಗ್ಯಕ್ಕೂ ತೊಂದರೆ. ಇದು 3 ತೊಂದರೆಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕು. ನೀವೆಲ್ಲೋ ಒಂದು ಕಡೆ ಪರಿಹಾರ ಎಲ್ಲ ಮಾಡ್ಕೊಳ್ಬೋದು, ಬಟ್ ಆಗುವುದನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಇಷ್ಟರಲ್ಲೇ ನಿಮಗೆ ಅದೆಷ್ಟು ಆಪರೇಷನ್ ಆಗಿ ಹೋಗಿದೆ, 13 ಆಪರೇಷನ್ಗಳಾಗಿದೆ. ಆಗಿ ಹೋಗಿದೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ನೀವು ಹೋಗಬೇಕಂತ ಅವಶ್ಯಕತೆ ಉಂಟು ನಿಮಗೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಕೂಡ ಏನಾಗುತ್ತೆ, 60 ಬರುವಾಗ ಅದು ಜಾಸ್ತಿ ಆಗುವಂಥ ಸಂದರ್ಭಗಳೇ ತುಂಬ ಜಾಸ್ತಿ ಉಂಟಂತೆ. 71 61 ಅಂತೂ ಕೇಳೋದೇ ಬೇಡ. ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಿ 61ನಲ್ಲಿ ಮೇಜರ್ ಆಪರೇಷನ್ ಆಗುತ್ತೆ ಅವರಿಗೆ, ಮೇಜರ್ ಆಗಿ. ಇಷ್ಟವರೆಗೆ ಆಗದಿರುವಂಥ ಆಪರೇಷನ್ 61ನಲ್ಲಿ ಆಗುತ್ತೆ. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ. ಬರೆದಿಟ್ಕೊಳ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳಿ, ಯಾರಾದರೂ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಆಗ 61ನಲ್ಲಿ ಹೇಗೆ ಮೇಜರ್ ಆಪರೇಷನ್ ಅವ್ರಿಗೆ ಆಗುತ್ತೆ ಅಂತ. ಓಕೆ, ಸೊ ಅಲ್ಲೇನಾಗುತ್ತೆ, ಅವರ ಮೂಲ ಕುಂಡಲಿನೇ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದೆ ಯೋಗ, ಬಟ್ ಸಫಲತೆ ಇಲ್ಲದೇ ಇರುವಂಥದ್ದು. ಸೊ ಅಂತಹ ಕುಂಡಲಿ ಉಂಟಲ್ಲಿ. ಓಕೆ, ಈಗ ಮುಹೂರ್ತ ಕುಂಡಲಿಗೆ ಬಂದಾಗ ನಿನ್ನೆ ಅಂದರೆ ಬುಧವಾರ ದಿನ ಮುಹೂರ್ತ ಕುಂಡಲಿಗೆ ಬಂದಾಗ ನೋಡಿ, ಮುಹೂರ್ತ ಕೊಡಬೇಕಾದ್ರೇ ಅವ್ರಿಗೆ 3 ಬಾರಿ ಮುಹೂರ್ತ ಚೇಂಜ್ ಮಾಡಿಬಿಟ್ರು. ಸೋಮವಾರ ದಿವಸ ಇತ್ತು ಮುಹೂರ್ತ, ಮಧ್ಯಾಹ್ನದ ಹೊತ್ತಿಗೆ ಕ್ಯಾನ್ಸಲ್ ಮಾಡಿದರು. ಬುಧವಾರ ದಿವಸ ಇತ್ತು ಮುಹೂರ್ತ, ಮಧ್ಯಾಹ್ನದ ಹೊತ್ತಿಗೆ ಕ್ಯಾನ್ಸಲ್ ಮಾಡಿಬಿಟ್ರು. ಬುಧವಾರ ದಿನ ಸಂಜೆ 4:15 ಗಂಟೆಗೆ ಮುಹೂರ್ತ ಕೊಟ್ಟಾಗ, ಆದರೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಂತ ಸಂಜೆ 4:50ಕ್ಕೆ. ಸಂಜೆ 4:50ರವರೆಗೆ ಶನಿ ಹೋರೆ ನಡೀತಾ ಇತ್ತು. ಅನಂತರ ಗುರು ಹೋರೆ ಬಂತು. ಗುರು ಹೋರೆಯಲ್ಲಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪರವಾಗಿಲ್ಲ, ಎಲ್ಲ ಒಳ್ಳೆಯದೇ. ನೋಡಿ, ಆ ಮುಹೂರ್ತ ಯಾಕೆ ಕೊಟ್ಟಿದ್ದಾರೆ ಪ್ರಶ್ನೆ ಇದು. ಈಗ 4:30 ಗಂಟೆಗೆ ಮುಹೂರ್ತ ಯಾಕೆ ಕೊಟ್ಟಿದ್ದಾರೆ, ಎಲ್ಲರಲ್ಲಿ ಕಾಡುವಂಥ ಪ್ರಶ್ನೆ ಇದೆ. ಯಾಕೆ 4:15 ಗಂಟೆ ಮುಹೂರ್ತ ಕೊಟ್ಟಿದ್ದಾರೆ? ಈಗ ಮಧ್ಯಾಹ್ನದ ಮುಹೂರ್ತ ಕೊಟ್ಟಿರ್ತಾರೆ, ಮಧ್ಯಾಹ್ನ ಸಿಂಹ ಲಗ್ನದಲ್ಲಿ ಕೊಟ್ಟಿರ್ತಾರೆ. ಸಿಂಹ ಲಗ್ನದ ಮುಹೂರ್ತ ಕೊಟ್ಟಾಗ ಏನಾಗ್ತಿತ್ತು, ಅಲ್ಲಿ ಸೂರ್ಯ ದಶಮ ಸ್ಥಾನದಲ್ಲಿ ಇರ್ತಿದ್ದ. ಲಗ್ನದಿಂದ ದಶಮ ಭಾವದಲ್ಲಿ ಸೂರ್ಯ ಬರ್ತಾ ಇದ್ದ. ದಶಮ ಭಾವದಲ್ಲಿ ಸೂರ್ಯ ಬಂದಾಗ ಏನಾಗುತ್ತೆ, ಅವರಿಗೆ ಆ ಸೂರ್ಯ ದಿಗ್ಬಲಿಯಾಗಿ ಬಿಡ್ತಾನೆ, ತನ್ನ ಬಲವನ್ನು ಹೆಚ್ಚಿಸ್ಕೊಂಡು ಅವರಿಗೆ ಅಧಿಕಾರಕ್ಕೆ ಸಂಬಂಧಪಟ್ಟದ್ದು ವಿಶೇಷ ಬಲಾಬಲಗಳು ಅದರಿಂದ ಪ್ರಾಪ್ತಿ ಆಗಬೇಕು ಅಂತ ಆ ಮುಹೂರ್ತದಲ್ಲಿ ಎಲ್ಲಿ ಸಿಂಹ ಲಗ್ನದ ಮುಹೂರ್ತದಲ್ಲಿ. ಆದರೆ ಇವರು ಸಿಂಹ ಲಗ್ನದ ಮುಹೂರ್ತವನ್ನು ಬಿಟ್ಟು ತುಲಾ ಲಗ್ನದ ಮುಹೂರ್ತವನ್ನು ಕೊಟ್ಟು ಬಿಟ್ಟಿದ್ದಾರೆ. ಸೊ ನಾವೀಗ ಎಣಿಸ್ಬೇಕು, ಯಾರೋ ಮಂಗಣ್ಣನವರು ಕೊಟ್ಟಿದ್ದಾರಂತ. ನೋ ಚಾನ್ಸು. ತುಂಬ ತಲೆ ಖರ್ಚು ಮಾಡಿ ಕೊಟ್ಟಿದ್ದಾರೆ ಈ ಮುಹೂರ್ತವನ್ನು. ತುಂಬ ಸುಲಭ ಅಲ್ಲ. ಅವ್ರು ಏನನ್ನು ಅಲ್ಲಿ ಯೋಚನೆ ಮಾಡಿದ್ದಾರೆ ಅಂದರೆ, ಈ ಮುಹೂರ್ತ ಯಾಕೆ ಕೊಟ್ಟಿದ್ದಾರೆ, ಶತ್ರುವನ್ನು ನಿಗ್ರಹ ಮಾಡಲಿಕ್ಕೆ ಬೇಕಾಗಿ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಶತ್ರು ನಿಗ್ರಹ ಮಾಡುವಂಥ ಯೋಗ ಆ ಮುಹೂರ್ತದಲ್ಲಿದೆ. ಅದಕ್ಕೋಸ್ಕರ ಆ ಮುಹೂರ್ತವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಒಂದು ಮುಹೂರ್ತವನ್ನು ಕೊಡಬೇಕಾದ್ರೆ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಶತ್ರು ನಿಗ್ರಹ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಆದರೆ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿ ಉಂಟದರಲ್ಲಿ, ಅದನ್ನು ನೋಡಬೇಕು. ಜಸ್ಟ್ ಅದರ ಬಗ್ಗೆ ಮಾತಾಡ್ತೀನಿ. ಇಲ್ಲೇನಾಗುತ್ತೆ, ನಿನ್ನೆ ಕೊಟ್ಟಂತಹ ಮುಹೂರ್ತ ಪುಬ್ಬ ನಕ್ಷತ್ರ, ಸಿಂಹರಾಶಿ ಮತ್ತು ತುಲಾ ಲಗ್ನದ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಲಗ್ನಾಧಿಪತಿ ತನ್ನ ಮನೆಯಿಂದ ಭಾಗ್ಯಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಗ್ನಾಧಿಪತಿ ತನ್ನ ಮನೆಯಿಂದ ಭಾಗ್ಯದಲ್ಲಿದ್ದಾನೆ. ಲಗ್ನಾಧಿಪತಿ ತನ್ನ ಮನೆಯಿಂದ ಭಾಗ್ಯಸ್ಥಾನದಲ್ಲಿ ಅಂದರೆ ಶುಕ್ರ ಇಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವರಿಗೆ ಶುಕ್ರ ದಶೆನೇ ನಡೀತಾ ಉಂಟು ನಿನ್ನೆ ಇದರಲ್ಲಿ ವಿಶೇಷತೆ ಏನು ಅಂದರೆ, ಷಷ್ಠಾಧಿಪತಿ 6ನೇ ಮನೆ ಅಧಿಪತಿ ಯಾರು, ಗುರು. 6ನೇ ಮನೆ ಅಧಿಪತಿ ಗುರು ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಅಧಿಪತಿ ಶತ್ರುಸ್ಥಾನದ ಅಧಿಪತಿ ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ. ಒಂದು. ಎರಡನೇದಾಗಿ ಏನಾಗುತ್ತೆ, ಇಲ್ಲಿ ಬುಧ ವ್ಯಯಾಧಿಪತಿ ಕೂಡ ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ. ವ್ಯಯಾಧಿಪತಿ ಬುಧ ಕೂಡ ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಒಂದು ನಿಯಮ ಇದೆ, ಏನು ಅಂದರೆ, ಯಾವಾಗ ಜಾತಕದಲ್ಲಿ ಲಗ್ನದಿಂದ 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ ತನ್ನ ಮನೆಯಿಂದ 6ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿದ್ದಾಗ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ಇವರ ಜಾತಕದಲ್ಲಿ ಷಷ್ಠಾಧಿಪತಿ ಆದಂತಹ ಗುರು ತನ್ನ ಮನೆಯಿಂದ 8ನೇ ಮನೆಯಲ್ಲಿ ಅಂದರೆ ಲಗ್ನದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರ ಅರ್ಥ ಏನು ಅಂದರೆ, 6ನೇ ಮನೆಗೆ 8ನೇ ಮನೆ ಅಂದರೆ ಶತ್ರುವಿಗೆ ಅದು ರಂಧ್ರಸ್ಥಾನ, ಅಂದರೆ ಶತ್ರುವಿಗೆ ಅದು ಆಯುಷ್ಯ ಸ್ಥಾನ. ಶತ್ರು ತಾನಾಗಿಯೇ ಹೋಗಿ ಗುಂಡಿಯಲ್ಲಿ ಬೀಳ್ತಾನೆ ಅಂತ ಅಂತಹ ಮುಹೂರ್ತನ ಹುಡುಕಿ ಕೊಟ್ಟಿದ್ದಾರೆ. ಅದು ಕೆಲಸ ಮಾಡುತ್ತೆ ಕೂಡ. ಶತ್ರು ಯಾರು ಕೂಡ ಇವರು ಎದುರಿಗೆ ಬರಲ್ಲ, ಅವನೇ ತಾನಾಗಿ ಹೋಗಿ ಗುಂಡಿಯಲ್ಲಿ ಬೀಳ್ತಾನೆ. ಓಕೆ, ನೋ ಪ್ರಾಬ್ಲಮ್. ಒಂದು ಗುರು ಏನು ಮಾಡ್ತಾನೆ, 6ನೇ ಮನೆ ಅಧಿಪತಿಯಾಗಿ ತನ್ನ ಮನೆಯಿಂದ 8ನೇ ಮನೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಶತ್ರು ಹೋಗಿ ಗುಂಡಿಯಲ್ಲಿ ಬೀಳ್ತಾನಂತ, ಅದಕ್ಕೋಸ್ಕರ ಆ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಓಕೆ, ಪರವಾಗಿಲ್ಲ, ಒಳ್ಳೆ ಮುಹೂರ್ತ ಅಂತ ಹೇಳ್ತೇನೆ ನಾನು. ಶತ್ರು ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಮುಹೂರ್ತಪ್ಪ, ನೋ ಡೌಟ್. ನಿಮಗೆ ಶತ್ರುಗಳು ಏನು ಮಾಡಲ್ಲ, ಎದುರಾಳಿಗಳು ಯಾರು ಇಲ್ಲ, ಖಂಡಿತ ಇಲ್ಲ, ಆಗುದಿಲ್ಲ. ಅವರಿಗೆ ಏನೋ ಸೋಲುಂಟಾಗ್ಬೋದು, ಎದುರಾಳಿಗಳಿಗೆ ಸೋಲುಂಟಾಗ್ಬೋದು. ಬಟ್ ಕಾಂಗ್ರೆಸ್ ಅಲ್ಲ, ಇದು ಹೊರಗಿನವರಿಗೆ ಬೇಕಾಗಿ, ಬಿಜೆಪಿ ಅವರಿಗೆ.
ಅಪವಾದ ಹಾಕುವ ಹಾಗಾದ್ರೆ ಕಾಂಗ್ರೆಸ್ ಕುಮಾರಸ್ವಾಮಿ ಅವರಿಗೆ ಎದುರಾಳಿ ಆಗ್ಲಿಕ್ಕೆ ಚಾನ್ಸಸ್ ಇಲ್ವಾ? ಅದು ಶತ್ರು ಆಗುದಿಲ್ಲಲ್ಲ, ಮಿತ್ರನಾಗಿದ್ದಾರೆ. ಅದು ವಿಷಯನೇ ಬೇರೆ ಆಯ್ತಲ್ವಾ, ಗೊತ್ತಾಯ್ತಲ್ವಾ? ಅದು ಮೈತ್ರಿ ಮಾಡ್ಕೊಂಡದಲ್ವಾ, ಅವ್ರಿಗೆ ಮಿತ್ರ ಆಯ್ತಲ್ವಾ, ಮಿತ್ರ ಪಕ್ಷದಲ್ಲಿ ಬಂತದ್ದು, ಅದರಿಂದ ಶತ್ರು ಆಗುದಿಲ್ಲ. ಶತ್ರುವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಶತ್ರು ಯಾರಾಗಿ ಬಿಜೆಪಿ ಅವರಾಗಿರ್ತಾರೆ, ಅದು ಬೇರೆ ಪ್ರಾದೇಶಿಕ ಪಕ್ಷ ಬೇರೆ ಯಾವುದಿದ್ರು ಕೂಡ ಅದಾಗ್ಬೋದು, ಅಥವಾ ಅವರ ವೈಯಕ್ತಿಕ ರೀತಿಯಲ್ಲಿ ಯಾರು ಶತ್ರುಗಳು ಯಾವ್ದವ್ರಾಗ್ಬೋದು, ಅವರೇ ಗುಂಡಿಯಲ್ಲಿ ಬೀಳ್ತಾರಂತ ಅದು ಇಂಡಿಕೇಶನ್ ಉಂಟು. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಅವ್ರು ಜಯ ಗಳಿಸಲ್ಲ. ಇವರ ಮುಂದೆ ಏನೇ ವಾಗ್ಯುದ್ಧ ಅದು ಇದು ಮಾಡಿದ್ರು ಕೂಡ, ಅಪವಾದಗಳನ್ನ ಹಾಕಿದ್ರು ಕೂಡ ಎದುರಾಳಿ ಜಯ ಗಳಿಸಲಿಕ್ಕೆ ತುಂಬಾ ಕಷ್ಟ ಇದೆ. ಇವ್ರು ಜಯ ಗಳಿಸ್ತಾರೆ. ಓಕೆ, ಅದು ಒಂದು ಪ್ಲಸ್ ಪಾಯಿಂಟ್. ಓಕೆ, ಆನಂತರ ಏನಾಗುತ್ತೆ, ಇದರಲ್ಲಿ ಬುಧ ಕೂಡ ತನ್ನ ಮನೆಯಿಂದ 8ನೇ ಮನೆಯಲ್ಲಿದ್ದಾನೆ ಬುಧ ಕೂಡ. ಓಕೆ, ಇದು ಕೂಡ ಒಂಥರ ಅವರಿಗೆ ರಾಜಯೋಗನ ಕ್ರಿಯೇಟ್ ಮಾಡುವಂಥ. ಓಕೆ, ಈ 2 ಪಾಯಿಂಟ್ ರಾಜಯೋಗ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಈಗ ಮಂತ್ರಿಯಾಗಿದ್ದಾರೆ ಅವರು. ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಂದು ಪಾಯಿಂಟ್ ಇದರಲ್ಲಿ ಏನಂದರೆ, ಅಧಿಕಾರಕ್ಕೆ ಕಾರಕತ್ವವನ್ನು ಹೊಂದತಕ್ಕಂಥ ಗ್ರಹ, ಅಧಿಕಾರವನ್ನು ಕೊಡತಕ್ಕಂತಹ ಗ್ರಹ ಏನು ಚೆನ್ನಾಗಿದೆ ಅದನ್ನು ನೋಡ್ಕೊಳ್ಬೇಕು. ಇದರಲ್ಲಿ ಏನಾಗುತ್ತೆ, ಅಧಿಕಾರವನ್ನು ಕೊಡುವಂತಹ ಗ್ರಹ ಬಂದು ಸೂರ್ಯ. ಸೂರ್ಯ ಏನು ಮಾಡ್ತಾನೆ, ಲಗ್ನದಿಂದ ಅಷ್ಟಮದಲ್ಲಿದ್ದಾನೆ. ಸೊ ಈಗ ಅವ್ರು ಗಮನಿಸಿರ್ಬೋದು, ಬಟ್ ಕೊಟ್ಟಿದ್ದಾರೆ ಜಾತಕವನ್ನು. ಲಗ್ನದಿಂದ ಅಷ್ಟಮದಲ್ಲಿ ಸೂರ್ಯ ಇದ್ದಾನೆ. ತುಲಾ ಲಗ್ನಕ್ಕೆ ಸೂರ್ಯ ಬಂದು ಬಾಧಾಧಿಪತಿ ಅಷ್ಟಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಗ್ನದಿಂದ ಅಷ್ಟಮದಲ್ಲಿ ಬಂದು ಸೂರ್ಯ ಸೇರ್ಕೊಂಡ್ಬಿಟ್ಟಿದ್ದಾರೆ. ರವಿಯಲ್ಲಿಂದ ಅಷ್ಟಮದಲ್ಲಿದ್ದಾನೆ, ಅದು ಕೂಡ ಬಾಧಾಧಿಪತಿ ಆಗಿದ್ದಾನೆ. ಆತ ಯಾರು, ಲಾಭಸ್ಥಾನದ ಅಧಿಪತಿ. ಲಾಭಸ್ಥಾನ ಇಲ್ಲಿ ಅಲ್ವಾ, ಸೊ ಇಲ್ಲಿದ್ದಾನೆ ಲಾಭಸ್ಥಾನ. ಚಂದ್ರ ಲಾಭಸ್ಥಾನದ ಅಧಿಪತಿ ಸೂರ್ಯ ಲಗ್ನದಿಂದ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಡಿ. ಇದರ ಅರ್ಥ ಏನು ಅಂದರೆ, ನೀವೇ ಹೋಗಿ ಅಧಿಕಾರವನ್ನು ಬಿಟ್ಟುಕೊಡಿ, ಅಥವಾ ಎದುರಾಳಿಗಳ ಮಾತನ್ನು, ಎದುರಾಳಿ ಅಂದರೆ ನಿಮ್ಮ ಮಿತ್ರ ಪಕ್ಷದ ಮಾತನ್ನು ಸಹಿಸಲಿಕ್ಕಾಗದೆ ಅಧಿಕಾರವನ್ನು ಅವರಿಗೆ ಕೈ ಕೊಡುವಂಥ ಸಾಧ್ಯತೆಗಳೇ ತುಂಬ ಜಾಸ್ತಿ ತೋರು ಬರ್ತಾ ಉಂಟು. ಅಂದರೆ ಅಧಿಕಾರ ಸುಸೂತ್ರವಾಗಿ ಮುಂದುವರಿಲಿಕ್ಕೆ ಅಧಿಕಾರಕಾರಕನಾದಂತಹ ಸೂರ್ಯ ಏನಿದ್ದಾನೆ, ರವಿ ಏನಿದ್ದಾನೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಅದು ಪ್ರಾಬ್ಲಮ್ ಕ್ರಿಯೇಟ್. ಅದರ ಜೊತೆಗೆ ಈ ಜಾತಕಕ್ಕಾದ ಬಾಧಾಧಿಪತಿಯೇ ಆಗಿರೋದ್ರಿಂದ ಅಧಿಕಾರದಿಂದಲೇ ಬಾಧೆಯನ್ನು ಅನುಭವಿಸುವಂಥದ್ದು. ಅಧಿಕಾರ ಮುಖಾಂತರನೇ ಬಾಧೆ, ಅಧಿಕಾರ ಮುಖಾಂತರನೇ ಆರೋಗ್ಯದ ಸಮಸ್ಯೆ, ಅಧಿಕಾರದ ಮುಖಾಂತರನೇ ಎಲ್ಲ ಸಮಸ್ಯೆಗಳನ್ನೇ ಎದುರು ಹಾಕ್ಕೊಂಡು ಹೋಗುವಂಥ ಯೋಗ ಅದರ ಬಳಿ ಉಂಟು. ಸೊ ಇದು ಮಾತ್ರ ಮೈನಸ್ ಪಾಯಿಂಟ್ ಆಯಿತು. ಒಟ್ಟಿನಲ್ಲಿ 5 ವರ್ಷ ಕುಮಾರಸ್ವಾಮಿ ಅವರು ಆಡಳಿತ ನಡೆಸುವಂಥ ಯೋಗಗಳು ಕಾಣ್ತಾ ಇಲ್ಲ. ನೋ, ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಇಲ್ಲ, ಜಸ್ಟ್ ಅದಕ್ಕೆ ಕಾರಣ ಕೊಡ್ತೇನೆ. ಯಾಕೆ ಇಲ್ಲ, ಯಾಕೆ 5 ವರ್ಷ ಅವ್ರು ನಡೆಸಬಾರ್ದು. ಓಕೆ, ಲಗ್ನ ತುಲಾ ಲಗ್ನಕ್ಕೆ ಎದುರು ಇರುವಂತಹ ರಾಶಿ ಬಂದು ಅದು ಮೇಷರಾಶಿ. ಎದುರಾಳಿ ಅಂದರೆ ಎದುರಾಳಿ ಅಂದರೆ ಅವರ ಮಿತ್ರ ಅಂತ ಇಟ್ಕೊಳ್ಳೋಣ, ಅಥವಾ ಅವರ ಪಾರ್ಟ್ನರ್ ಅಂತ ಇಟ್ಕೊಳ್ಳೋಣ. ಕಾಂಗ್ರೆಸ್ ಅದು. ಓಕೆ, ಕಾಂಗ್ರೆಸ್ ಗೊತ್ತಾಯ್ತು ನಿಮಗೆ. ಅಂದರೆ ತುಲಾ ಲಗ್ನಕ್ಕೆ ಅದರ ಎದುರು ಇರುವಂಥ ರಾಶಿ ಬಂದು ಮೇಷರಾಶಿ. ಆ ಮೇಷರಾಶಿ ಅಂದರೆ ನಮ್ಮ ಕಾಂಗ್ರೆಸ್ಸಿಗರು ಅಂದರೆ ಅವರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಅವ್ರು ಯಾರು ಪಾರ್ಟ್ನರ್ ಆಗಿದ್ದಾರೆ ಅವರಿದ್ದಾರೆ. ಸೊ ಈ ರಾಶಿಗೆ, ಮೇಷರಾಶಿಗೆ, ಸಪ್ತಮದ ರಾಶಿಗೆ 2ನೇ ಮನೆ, ಇವರ ಅಷ್ಟಮದ ಸ್ಥಾನ, ಸಪ್ತಮ ಸ್ಥಾನಕ್ಕೆ 2ನೇ ಮನೆ. ಸಪ್ತಮ ಸ್ಥಾನ ಕಾಂಗ್ರೆಸ್ ಆದರೆ 2ನೇ ಮನೆ ಕಾಂಗ್ರೆಸ್ನವರ ವಾಣಿ ಸ್ಥಾನ, ಕಾಂಗ್ರೆಸ್ನವರ ಕುಟುಂಬ ಸ್ಥಾನ, ಕಾಂಗ್ರೆಸ್ನವರ ಧನಸ್ಥಾನ. ಕಾಂಗ್ರೆಸ್ನವರ ವಾಣಿ ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ. ಕುಮಾರಸ್ವಾಮಿ ಅವರಿಗೆ ಅದು ಅಷ್ಟಮದ ಭಾವ ಆದರೆ ಕಾಂಗ್ರೆಸ್ನವರಿಗೆ ಅದು 2ನೇ ಮನೆ ವಾಣಿ ಸ್ಥಾನ. ಇದು ವಾಣಿ ಸ್ಥಾನದಲ್ಲಿ ಯಾರು ಸೇರ್ಕೊಂಡಿದ್ದಾನೆ, ಸೂರ್ಯ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದರೆ ಈ ಪಾರ್ಟ್ನರ್ನ ವಾಣಿ ಏನಿರ್ತದೆ, ಅಧಿಕಾರವನ್ನು ನಮಗೆ ಕೊಡು. ಅರ್ಥ ಆಯ್ತಾ, ಅಧಿಕಾರವನ್ನು ನಮಗೆ ಕೊಡು, ನಾವು ಆಡಳಿತ ನಡೆಸ್ತೇವೆ, ಅಲ್ಲಿವರೆಗೆ ಬರ್ತಾರೆ ಗ್ಯಾರಂಟೆಡ್. ಯಾಕಂದರೆ ಜಾತಕ ತೋರಿಸ್ತಾ ಉಂಟು. ವಾಣಿಸ್ಥಾನ ಅಂದರೆ ಆ ಕಾಂಗ್ರೆಸ್ನವರ ವಾಣಿಸ್ಥಾನದಲ್ಲಿ ಸೂರ್ಯ ಬಂದು ಸೇರಿಕೊಂಡಾಗ ಅಧಿಕಾರದ ಬಗ್ಗೆನೇ ಮಾತಾಡ್ತಾವ್ರು ಅವರು. ಅಥವಾ ಅಲ್ಲಿ ಏನಾಗುತ್ತೆ ಅಂದರೆ, ಸ್ವತಂತ್ರವಾಗಿರೋನ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ, ಇವರ ಒತ್ತಡವನ್ನು ಹೇರ್ತಾರೆ. ಇವರು ಒತ್ತಡ, ಕಾಂಗ್ರೆಸ್ಗೆ ಒತ್ತಡ, ನಾವು ಹೇಳಿದಂತೆ ಆಗಬೇಕು, ನಾವು ಮುಖ್ಯಸ್ಥರು. ಅರ್ಥ ಆಯ್ತಾ? ಕಾಂಗ್ರೆಸ್ನವರು ಹೇಗೆ ಆಡಳಿತ ಮಾಡ್ತಾರೆ ಗೊತ್ತುಂಟ ನಿಮಗೆ? ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಅವ್ರು ಯಾವ ರೀತಿ ಒಂದು ರೋಬೋಟ್ ತರ ಆಡಳಿತ ನಡೆಸ್ಕೊಂಡು ಹೋದ್ರು, ಅದರ ಹಿಂದ್ಗಡೆ ಇರುವಂತ ಶಕ್ತಿ ಯಾರು? ಸೋನಿಯಾ ಗಾಂಧಿ. ಸೇಮ್ ಪ್ರೊಸೀಜರ್ ಇಲ್ಲಿ. ಇವರು ಏನಾದ್ರೂ ಅವರಿಗೆ ತಕ್ಕಂತೆ ಕೋಲ ಕಟ್ಟಿಕೊಂಡು ಹೋದ್ರೆ ಗ್ಯಾರಂಟಿ ಸಕ್ಸಸ್. ಬಟ್ ಆತ್ಮ ಒಪ್ಬೇಕಲ್ವಾ, ನಿಮ್ಮ ಒಳಗಿಂತ ಅಂತರಾತ್ಮ ಒಪ್ಬೇಕಲ್ವಾ? ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಸೀಟ್ ಇದೆ, ನೀವು ಒಬ್ಬರೇ ನಡೆಸುವಂತಿಲ್ಲ, ನನ್ನದು ದಬ್ಬಾಳಿಕೆ ಬೇಕು, ನಾನು ಕೂಡ ಅದಕ್ಕೆ ಫೋರ್ಸ್ ಆಗ್ತೇನೆ, ನೀವು ಹೇಳಿದಂಗೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಸೊ ನಾನು ಕೂಡ ಇದ್ದೇನೆ, ಸೊ ನನ್ನ ಮಾತಿಗೂ ಬೆಲೆ ಬೇಕು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಹೋಗ್ಲಿಕ್ಕಲ್ಲ, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬಹುಶಃ ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರ ತಗೊಳ್ಳುವಲ್ಲಿ ಎಲ್ಲೋ ಎರಡು ಪಕ್ಷಗಳ ನಡುವೆ ಖಂಡಿತ ವೈಮನಸ್ಸಾಗುತ್ತೆ. ಯಾಕಂದರೆ ವಾಣಿಸ್ಥಾನದ ಒಂದು ಬಲಾಬಲಗಳು ಯಾರಿಗೆ ಹೆಚ್ಚುಂಟು? ಎದುರಾಳಿ ಅಂದ್ರೆ ಅವರ ಪಾರ್ಟ್ನರ್ಗೆ, ಕಾಂಗ್ರೆಸ್ನವರಿಗೆ, ಇವರಿಗೆ ಇಲ್ಲ. ಯಾಕಂದ್ರೆ
ಇವರ ಅಧಿಕಾರಕಾರಕ ಗ್ರಹನೇ ಅಷ್ಟಮದಲ್ಲಿ ಹೋಗಿ ಇರುವುದರಿಂದ ತೊಂದರೆಯನ್ನು ಕ್ರಿಯೇಟ್ ಮಾಡೋ. ಅದರ ಜೊತೆಗೆ ಏನಾಗುತ್ತೆ, ಅಷ್ಟಮ ಸ್ಥಾನ ಸೂರ್ಯ ಕೆಲಸ ಮಾಡಬೇಕಾದ್ರೆ ಅದು ಭಾಗ್ಯಸ್ಥಾನಕ್ಕೆ 12ನೇ ಮನೆ, ಭಾಗ್ಯಸ್ಥಾನಕ್ಕೆ 12ನೇ ಮನೆ ಆದ ಭಾಗ್ಯವನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತ ಬಿಡುವುದಿಲ್ಲ. ಬಹುಶಃ ಈಗ ರಾಜಕೀಯ ಜೀವನದ ಜೊತೆಗೆ ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕು ಕೂಡ ಇದೆ. ಸೊ ರಾಜಕೀಯವನ್ನ ಎಲ್ಲೋ ಕಡೆ ಸಂಭಾಳಿಸ್ತಾ ಹೋದಾಗ ವೈಯಕ್ತಿಕ ಬದುಕು ಹೇಗಿರ್ಬೋದು, ಅವರು ವೈಯಕ್ತಿಕವಾಗಿ ಸಂತೋಷರಾಗಿರ್ಬೋದಾ? ನೋಡಿ, ಇದು ಒಂದು ಮಾತು ನಿಮ್ಮ ಪಾಯಿಂಟ್. ಇಲ್ಲೇನಾಗುತ್ತೆ, ನಾವು ನಿನ್ನೆ ಮುಹೂರ್ತ ಕೊಟ್ಟಂತಹ ಆ ಮುಹೂರ್ತದಲ್ಲಿ ಲಗ್ನಾಧಿಪತಿಯನ್ನು ಗಮನಿಸಿದಾಗ, ಲಗ್ನಾಧಿಪತಿ ಶುಕ್ರ ಲಗ್ನದಿಂದ ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿದ್ದುಕೊಂಡು ರಾಹುವಿನ ನಕ್ಷತ್ರದಲ್ಲಿದ್ದುಕೊಂಡು ಆರಿದ್ರ ನಕ್ಷತ್ರದಲ್ಲಿದ್ದಾನೆ. ರಾಹುವಿನ ನಕ್ಷತ್ರದಲ್ಲಿದ್ದುಕೊಂಡು ತನ್ನ ಬಲಾಬಲವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಒಂದನೇದಾಗಿ, ಯಾಕಂದರೆ ಆರಿದ್ರ ನಕ್ಷತ್ರ ಅಂದರೆ ಏನು ಅಂದರೆ, ನೋಡಿ, ಲಗ್ನಾಧಿಪತಿ ಶುಕ್ರ ಆರಿದ್ರ ನಕ್ಷತ್ರದಲ್ಲಿ, ಆರಿದ್ರ ಅಂದರೆ 2 ಮೀನಿಂಗ್ ಉಂಟು ಅದಕ್ಕೆ, ದರಿದ್ರ, ಇನ್ನೊಂದು ಆರಿದ್ರ. ಆರಿದ್ರ ಅಂದರೆ ಆರ್ದ್ರ ಅಂದರೆ ದ್ರವ ರೂಪವಾಗುವುದು, ದ್ರವಿತಗೊಳ್ಳುವುದು, ಅಳುವುದು. ಅರ್ಥ ಆಯ್ತಾ? ಆ ಪರಿಸ್ಥಿತಿ ಉಂಟಲ್ಲಿ. ನಾನು ಮೊದಲೇ ಹೇಳಿದೆ ನಿಮಗೆ, ನಿನ್ನೆ ಮಳೆ ಬಂದದ್ದು ಸೂಚನೆ ಏನುಂಟು, ಅವ್ರಿಗೆ ಅಳ್ಳಿಕೆ ಬರ್ತದೆ. ಅದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಅಳ್ಬೋದು, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅಳ್ಬೋದು, ಅಥವಾ ಅಧಿಕಾರದಲ್ಲಿ ಏನು ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅಂತ ಅಳ್ಬೋದು, ಯಾವುದೇ ರೀತಿಯಲ್ಲಿ ಅಳ್ಬೋದು. ಬಟ್ ಅಳುವುದು 100%. ಯಾರಾದ್ರೂ ಅಕ್ಕಪಕ್ಕದಲ್ಲಿ ಬೇಕಾದ್ರೆ ಹೋಗಿ ನೋಡಿ, ನಂಗೆ ಗೊತ್ತಿಲ್ಲ, ಅಳುವುದಂತೂ ಗ್ಯಾರಂಟೆಡ್, ಅಳ್ದೇ ಅರ್ಧ. ಅದರ ಜೊತೆಗೆ ಏನಾಗುತ್ತೆ, ಆ ಶುಕ್ರನನ್ನ ಪರಾಕ್ರಮದಲ್ಲಿರುವಂತಹ ಶನಿ, ಗೋಚರದಲ್ಲಿ ಪರಾಕ್ರಮದಲ್ಲಿ ಶನಿ ಇದ್ದಾನೆ, ಧನುರಾಶಿಯಲ್ಲಿ ಧರ್ಮದ ರಾಶಿಯಲ್ಲಿ ಇದ್ಕೊಂಡು 7ನೇ ದೃಷ್ಟಿಯಿಂದ ಅದನ್ನು ನೋಡ್ತಾ ಇದ್ದಾನೆ. ಶುಕ್ರ ತನ್ನ ಬಲವನ್ನು ತುಂಬಾನೇ ಕಳ್ಕೊಂಡ್ಬಿಟ್ಟ, ತುಂಬಾನೇ ವೀಕ್ ಆಯ್ತು. ವೀಕ್ ಆದಾಗ ಏನಾಗುತ್ತೆ, ಅದು ಆರಿದ್ರ ನಕ್ಷತ್ರ ಇರೋದ್ರಿಂದ, ಅದು ಲಗ್ನಾಧಿಪತಿ ಆಗಿರೋದ್ರಿಂದ, ಲಗ್ನಾಧಿಪತಿ ಸ್ವತಃ ಕುಮಾರಸ್ವಾಮಿ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಆಳುವಂಥ ಸ್ಥಿತಿ ಅವರಿಗೆ ನಿರ್ಮಾಣ ಆಗುತ್ತೆ. ಯಾರು ಮಾಡ್ತಾರೆ? ಮಿಥುನ ರಾಶಿಯಲ್ಲಿರುವಂಥದ್ದು. ಮೈಥುನ ಯಾರ ಜೊತೆ ಮಾಡ್ಕೊಂಡಿದ್ದಾರೆ ಅವರೇ ಮಾಡ್ತಾರೆ, ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅವರೇ ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಇವಾಗ ಕೂತ್ಕೊಂಡು ಆಳ್ಬೇಕಾಗುತ್ತೆ. ಖಂಡಿತವಾಗಿ ಬಹುಶಃ ಅವರ ಪರ್ಸನಲ್ ಲೈಫ್ ಕೂಡ ಒಂದು ರೀತಿಯ ಅಳುವ ಎಲ್ಲ ಕಡೆ ಕೂಡ ಯಾಕಂದ್ರೆ ಅವರ ಮೂಲ ಜಾತಕ ಎಲ್ಲೋ ಒಂದು ಕಡೆ ಈ ಬುಧ ದಶೆ ನಡೆಯುವುದರಿಂದ, ಸೂರ್ಯನಿಗೆ 12ನೇ ಮನೆ ಬುಧ ಬಂದಿರೋದ್ರಿಂದ ಅದು ಕೂಡ ಅಂಥದ್ದೇ ಪರಿಸ್ಥಿತಿ. ಅದು ಕೂಡ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. 60 ಬಂದ ನಂತರ ಪ್ರಾಬ್ಲಮ್ ತುಂಬ ಜಾಸ್ತಿ ಅನುಭವಿಸಬೇಕಾಗುತ್ತೆ. ಜೊತೆಗೆ ಈ ಜಾತಕದಲ್ಲಿ ಲಗ್ನಾಧಿಪತಿ ತೊಂದರೆಗೆ ಒಳಗಾಗಿರ್ತಾನೆ. ಅದು ಒಂದನೇದಾಗಿ ಇನ್ನೂ ವಿಶೇಷತೆ ಏನಂದ್ರೆ, ಇವ್ರ ಜಾತಕದಲ್ಲಿ ಇವ್ರಿಗೇನೆ ಅಂತ ಒಂದು ರೂಲಿಂಗ್ ಪ್ಲಾನೆಟ್ ಇದೆ. ಆ ರೂಲಿಂಗ್ ಪ್ಲಾನೆಟ್ ಗುರು ಏನು ಮಾಡ್ತಾನೆ, ಲಗ್ನದಲ್ಲೇ ಇದ್ದಾನೆ, ವಕ್ರಿಯಾಗಿದ್ದಾನೆ, ಬಲವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಅದರ ಜೊತೆಗೆ ಏನಾಗುತ್ತೆ, ಆತ ದ್ವಿತೀಯ ಭಾವಕ್ಕೆ 12ನೇ ಮನೆಯಲ್ಲಿದ್ದಾನೆ. ಗೊತ್ತಾಯ್ತು? ಸೊ ಇಲ್ಲಿ ಗುರು ಇದ್ದಾನೆ. ಗುರು ಈ ಗುರು ಏನು ಮಾಡ್ತಾನೆ ಅಂದರೆ, ದ್ವಿತೀಯ ಭಾವ ಅಂದರೆ ವೃಶ್ಚಿಕ ರಾಶಿ ಬಂದಿದೆ. ಆ ವೃಶ್ಚಿಕ ರಾಶಿಗೆ 12ನೇ ಮನೆ ಇದ್ದಾನೆ. ಯಾವಾಗ ಒಂದು ಪ್ಲಾನೆಟ್ ವೃಶ್ಚಿಕ ರಾಶಿಗೆ 12ನೇ ಮನೆಯಲ್ಲಿ ಬಂದುಬಿಟ್ಟಿದೆ, ಬಿಲ್ಡಪ್ ಮಾಡಲಿಕ್ಕೆ ಬಿಡುವುದಿಲ್ಲ. ವೃಶ್ಚಿಕ ರಾಶಿ ಅಂದರೆ ರಂಧ್ರ ರಾಶಿ, ಬಿಲ್ಡಪ್ ಮಾಡುವಂಥ ರಾಶಿ. ಬಟ್ ಬಿಲ್ಡಪ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ನಿಮಗೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ವೃಶ್ಚಿಕ ರಾಶಿ ಚೆನ್ನಾಗಿರ್ಬೇಕು, ಮನೆ ಕಟ್ಟಬೇಕಾದ್ರೆ ವೃಶ್ಚಿಕ ರಾಶಿ ಚೆನ್ನಾಗಿರ್ಬೇಕು, ಒಂದು ಮಾತಿನಲ್ಲಿ ನೀವೇನಾದರೂ ಒಂದು ಸೌಧ ಕಟ್ಟೋದಿದ್ರು ವೃಶ್ಚಿಕ ರಾಶಿ ಚೆನ್ನಾಗಿರ್ಬೇಕು. ಇಲ್ಲಿ ಅವರ ಮಾತಿಗೇನೆ ಬೆಲೆ ಇರುವುದಿಲ್ಲ, ಇನ್ನು ಅವರಿಗೆ ಬಿಲ್ಡಪ್ ಮಾಡಲಿಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ, ಆಗುವುದೇ ಇಲ್ಲ. ಸ್ವಲ್ಪ ಪ್ಲಸ್ ಪಾಯಿಂಟ್ ಏನಂದರೆ, ಅವರ ಲಗ್ನಾಧಿಪತಿಯ ಮೇಲೆ, ಕುಮಾರಸ್ವಾಮಿ ಅವರ ಮುಹೂರ್ತ ಕುಂಡಲಿಯ ಲಗ್ನಾಧಿಪತಿಯ ಮೇಲೆ ಪ್ರಸ್ತುತ ಗುರುವಿನ ದೃಷ್ಟಿ ಇದೆ. ಅಕ್ಟೋಬರ್ 10ನೇ ತಾರೀಕಿನವರೆಗೆ, ಬರುವ ಅಕ್ಟೋಬರ್ 10ನೇ ತಾರೀಕಿನವರೆಗೆ ಗುರುವಿನ ದೃಷ್ಟಿ ಇದೆ. ಇಲ್ಲಿಂದ ಗುರು ಏನು ಮಾಡ್ತಾನೆ, ಶುಕ್ರನನ್ನ ತನ್ನ 9ನೇ ದೃಷ್ಟಿಯನ್ನು ನೋಡ್ತಾನೆ. ಇಲ್ಲಿಂದ ಹೋದಾಗ 9ನೇ ಶುಕ್ರನನ್ನು ನೋಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದರೆ, ಆ ಮಿಥುನ ರಾಶಿಗೆ ಗುರುವಿನ ದೃಷ್ಟಿ ಬಂದುಬಿಟ್ಟಿದೆ. ಆದ್ದರಿಂದ ಅಕ್ಟೋಬರ್ 10ನೇ ತಾರೀಕಿನವರೆಗೆ ನೋ ಪ್ರಾಬ್ಲಮ್, ಅಂತದ್ದೇನು ಪ್ರಾಬ್ಲಮ್. ಆ ನಂತರ ಏನಾಗುತ್ತೆ, ಗುರು ವೃಶ್ಚಿಕ ರಾಶಿಗೆ ಹೋಗಿ ಬಿಡ್ತಾನೆ. ಗುರು ವೃಶ್ಚಿಕ ರಾಶಿಗೆ ಹೋದಾಗ ಅಲ್ಲಿಂದ ಅಷ್ಟಮವನ್ನು ನೋಡ್ತಾನೆ. ಗುರು ವೃಶ್ಚಿಕ ರಾಶಿಗೆ ಹೋಗ್ತಾನೆ, ಅಲ್ಲಿಂದ ಅಷ್ಟಮವನ್ನು ನೋಡ್ತಾನೆ ಗುರು. ಸೊ ಇದು ಒಳ್ಳೆ ಯೋಗ ಅಲ್ಲ. ಅಲ್ಲಿ ಏನಾಗುತ್ತೆ, ಅಷ್ಟಮದಲ್ಲಿ ಯಾರಿದ್ದಾನೆ, ಸೂರ್ಯ ಇದ್ದಾನೆ. ಸೂರ್ಯ ಯಾರು, ಇವರ ಜಾತಕ ಸಂಬಂಧ ಅಧಿಕಾರಕಾರಕ ಗ್ರಹ ಸೂರ್ಯ ಅಷ್ಟಮದಲ್ಲಿ ಬಲವನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟ. ಅಷ್ಟಮ ಸ್ಥಾನ ಅಂದರೆ ಅದು ರಂಧ್ರಸ್ಥಾನ, ಅದರ ಜೊತೆಗೆ ಅದು ಸಂಕಷ್ಟಗಳನ್ನು ಕೊಡುವ ಸ್ಥಾನ. ಸೊ ಯಾವಾಗ ಸೂರ್ಯ ತನ್ನ ಬಲವನ್ನು ಹೆಚ್ಚು ಮಾಡ್ಕೊಳ್ತಾನೆ, ಇವ್ರಿಗೆ ಸಂಕಟ ಜಾಸ್ತಿ ಆಗಿಬಿಡುತ್ತೆ. ಈಗ ಅಲ್ಲಿ ಗುರು ನೋಡ್ತಾ ಇದ್ದಾನಪ್ಪ, ಅದರಿಂದ ಸೂರ್ಯಲ್ಲಿ ಕಂಟ್ರೋಲ್ ಆಗ್ತಾನೆ, ನೋ ಚಾನ್ಸ್ ಇಲ್ಲ ಅಂತ ಹೇಳ್ತಾನೆ. ಗುರು ನೋಡ್ತಾ ಇರಬೇಕಾದ್ರೆ ಸೂರ್ಯ ಆಕ್ಟಿವೇಟ್ ಆಗಿಬಿಡ್ತಾನೆ. ಸೂರ್ಯನಿಗೆ ಏನಾಗುತ್ತೆ, ಒಂದು ಸ್ಪಂಜಿಗೆ ನೀವೊಂದು ಬ್ರೆಡ್ಗೆ ನೀವು ನೀರು ಎರೆದಾಗ ಬ್ರೆಡ್ ಹೇಗೆ ಪುಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಸೂರ್ಯ ಅದೇ ರೀತಿ ಆ ಗುರುವಿನ ದೃಷ್ಟಿಯನ್ನು ಪಡ್ಕೊಂಡು ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟು ಸೂರ್ಯ ಬಲವನ್ನು ಹೆಚ್ಚಿಸ್ಕೊಳ್ತಾನೆ, ಅಷ್ಟು ಇವರಿಗೆ ಅಧಿಕಾರದಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಬರುತ್ತೆ ಅಂದರೆ, ಆ ಸೂರ್ಯ ಇವರಿಗೆ ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಕಾಂಗ್ರೆಸ್ಸಿಗರಿಗೆ ಅಂದರೆ ಇವರ ಪಾರ್ಟ್ನರ್ಗೆ ಅದು ದ್ವಿತೀಯ ಭಾವದಲ್ಲಿದೆ.
ಸೊ ಅವರ ಮಾತುಕತೆಗಳು ಜಾಸ್ತಿ ನಡೀಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅಧಿಕಾರ ನಮಗೆ ಬೇಕು, ನಾವು ಕೂಡ ಅಧಿಕಾರ ಮಾಡ್ತೇವೆ, ಅಥವಾ ನಮ್ಮ ಮಾತೇ ನಡಿಬೇಕು, ಈ ಎರಡರಲ್ಲಿ ಒಂದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 100% ಬರುತ್ತೆ, 100% ಬರೆದಿಟ್ಕೊಂಡು ನೀವು ಚೆಕ್ ಮಾಡಿ ಅಂತ ಹೇಳ್ತೇನೆ. ಅಕ್ಟೋಬರ್ 10ನೇ ತಾರೀಕಿನ ನಂತರ. ಒಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರ ಒಂದು ಜಾತಕ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಹಾಗೇನೆ ರಾಜ್ಯದ ಪರಿಸ್ಥಿತಿ ಹೇಗಾಗಬಹುದು ಅನ್ನೋದ್ರ ಕುರಿತು ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ನಾನೇ ರಾಜ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಗುರೂಜಿ ಆದಂತಹ ವಿಜಯರಾಜ್ ಅವರು ಇದ್ದಾರೆ. ಕಳೆದ ಬಾರಿ ಸ್ಪಂದನ ವಾಹಿನಿಯಲ್ಲಿ ಯಾವ ರೀತಿ ನಾಯಕರ ಒಂದು ಜಾತಕ ಫಲವನ್ನ ನೋಡಿದ್ರೆ ಅದೇ ರೀತಿ 100% ಆದಂತಹ ರಿಸಲ್ಟ್ ಜ್ಯೋತಿಷ್ಯದ ಮೂಲಕ ಹೊರಬಿದ್ದಿದೆ. ಸೊ ಯಾವ ರೀತಿ ಅವಲೋಕನ ಮಾಡಬಹುದು ಜ್ಯೋತಿಷ್ಯ ಅನ್ನುವಂಥದ್ದು, ಅದರಲ್ಲೂ ಕೂಡ ಸಂಖ್ಯಾ ಜ್ಯೋತಿಷ್ಯ ಯಾವ ರೀತಿ ನಿಜವಾಗುತ್ತೆ ಅನ್ನುವಂಥದ್ರ ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಕುಮಾರಸ್ವಾಮಿ ಅವರ ಆಡಳಿತ ಅವಧಿಯಲ್ಲಿ ಯಾವ್ಯಾವ ರೀತಿ ತೊಂದರೆಗಳು ಅನುಭವಿಸ್ತಾರೆ ಕುಮಾರಸ್ವಾಮಿಯವರು ಅನ್ನುವಂಥದ್ರ ಕಡೆ ಚರ್ಚೆ ಮಾಡ್ತಾ ಇದ್ವಿ. ಎಸ್ ವಿಜಯರಾಜ್ರವರೇ, ಈಗ ನಾವು ಚರ್ಚೆ ಮಾಡ್ತಾ ಇದ್ವಿ ಬಹುಶಃ ಕುಮಾರಸ್ವಾಮಿ ಅವರು ಅಕ್ಟೋಬರ್ 10 ನಂತರ ತೊಂದರೆಗಳು ಅನುಭವಿಸ್ತಾರೆ ಅಂತ. ಇದು ಎಷ್ಟು ಸಮಯಗಳವರೆಗೆ ಮುಂದುವರಿಸಬಹುದು? ಅಥವಾ ಮಿತ್ರ ಪಕ್ಷಗಳು ಯಾರಾದ್ರೂ ಸಿಎಂ ಹುದ್ದೆಗೆ ಇರುವಂತಹ ಚಾನ್ಸಸ್ ಇದೆಯಾ? ಅಥವಾ ಒಂದ್ ರೀತಿಯಾದಂತ ದೇವೇಗೌಡರವರ ಮಾತಿಗೆ ಬರೀ ಕುಮಾರಸ್ವಾಮಿ ಅವರು ಹೆಸರಿಗೆ ಮಾತ್ರ ಸಿಎಂ ಆಗಿ ತದನಂತರ ಅವರು ವೈಯಕ್ತಿಕ ಇಚ್ಛೆಯಿಂದ ಸಿಎಂ ಪಟ್ಟಕ್ಕೆ ರಾಜೀನಾಮೆ ಕೊಡುವಂತಹದ್ದು, ಅಥವಾ ಮಿತ್ರ ಪಕ್ಷಗಳ ಒಂದು ಅಸಮಾಧಾನದಿಂದ ರಾಜೀನಾಮೆ ಕೊಡುವಂತದ್ದು, ಯಾವ ರೀತಿ ಪರಿಸ್ಥಿತಿ ಮುಂದಾಗಬಹುದು? ನಾನು ಹೇಳೋದಾದರೆ ಈಗಷ್ಟೇ ಹೇಳಿದೆ ನಾನು, ಇಲ್ಲಿ ಏನಾಗುತ್ತೆ, ಗುರು ಚೇಂಜ್ ಆದ ನಂತರ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪರಿಸ್ಥಿತಿಯಲ್ಲಿ ಬದಲಾವಣೆ ಬರುತ್ತೆ. ಆ ಮೂಮೆಂಟಲ್ಲಿ ಇವರು ತುಂಬ ಒತ್ತಡಕ್ಕೆ ಒಳಗಾಗ್ತಾರೆ. ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕಾಡ್ಬೋದು, ತುಂಬಾ ಸಮಸ್ಯೆ ಕಾಡ್ಬೋದು. ಅದರ ಜೊತೆಗೆ ಅವರು ಅಧಿಕಾರವನ್ನು ಕೂಡ ತ್ಯಜಿಸುವಂಥ ಯೋಗ ಅದರಲ್ಲಿ ಕಂಡು ಬರ್ತಾ ಉಂಟು. ಒಟ್ಟಿಗೆ ನೋಡ್ಲಿಕ್ಕೆ ಹೋದರೆ ಅಕ್ಟೋಬರ್ 10ನೇ ತಾರೀಕಿನವರೆಗೆ ಪರವಾಗಿಲ್ಲ, ಆ ನಂತರದ ದಿನಗಳು ಹೇಳೋಕ್ಕಾಗಲ್ಲ, ಅಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ನಾನಂತೂ ಆಸೆ ಪಡ್ತೇನೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಸಿಗಲಿ, ಮತ್ತು ಈ ಒಂದು ಕಾಂಗ್ರೆಸ್ಸಿಗರಿಂದ ಅವರ ಯಾರು ಪಾರ್ಟ್ನರ್ಸ್ ಇದ್ದಾರೆ ಅವರ ಮುಖಾಂತರ ಒಳ್ಳೆ ಸಪೋರ್ಟ್ ಸಿಗಲಿ. ಯಾಕಂದರೆ ನಮ್ಮ ರಾಜ್ಯ ಇನ್ನಷ್ಟು ಒಳ್ಳೆ ಉನ್ನತಿಯನ್ನು ಮಾಡ್ಬೋದು ಅಂತ ಒಂದು ನಮ್ಗೆ ಅಲ್ವಾ, ಬಾರಿಗೂ ಚುನಾವಣೆ ಆಗೋದು, ಮತ್ತೊಬ್ಬರನ್ನು ನೋಡೋದು, ಇದು ಬೇಕಾಗಿಲ್ಲ. ಬಟ್ ನಾನು ಏನು ಮಾತಾಡ್ತಾ ಇದ್ದೇನೆ ಅಂದರೆ, ನಾನು ಎಲ್ಲಿ ಕೂಡ ನಿಮಗೆ ಈ ಒಂದು ಮೂಲಭೂತವಾದಿಯಾಗಿ ನಾನು ಮಾತಾಡ್ತಾ ಇಲ್ಲ. ಬಟ್ ಒಂದು ಜಾತಕ ಏನು ಹೇಳುತ್ತೆ ನನಗೆ ಅಷ್ಟೇ ಕೆಲಸ. ಜಾತಕ ಒಳ್ಳೇದುಂಟ ಕೆಟ್ಟದುಂಟ ನನಗೆ ಎಲ್ಲರೂ ಒಂದೇ, ನನಗೇನು ಬೇಕಾಗಿಲ್ಲ. ಜಾತಕ ಏನು ಹೇಳುತ್ತೆ, ಮುಹೂರ್ತ ಕುಂಡಲಿ ಏನು ಹೇಳುತ್ತೆ, ಅದರ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. ಅದು ಬಿಟ್ಟು ವೈಯಕ್ತಿಕ ರೀತಿಯಲ್ಲಿ ನನಗೆ ಕುಮಾರಣ್ಣನ ಮೇಲೆ ತುಂಬ ಪ್ರೀತಿ ಇದೆ, ವೈಯಕ್ತಿಕ ರೀತಿಯಲ್ಲಿ, ವೈಯಕ್ತಿಕವಾಗಿ. ಯಾಕಂದರೆ ನಾನು ಅವರ 20 ತಿಂಗಳ ಒಂದು ಅಧಿಕಾರಾವಧಿಯನ್ನು ನೋಡಿದ್ದೇನೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಅವರು ಜನರಿಗೆಲ್ಲ ಸ್ಪಂದಿಸಿದ್ದಾರೆ ನಾನು ಕಣ್ಣಾರೆ ನೋಡಿದ್ದೇನೆ. ಸೊ ಅದಕ್ಕೋಸ್ಕರ ನನಗೆ ತುಂಬ ಪ್ರೀತಿ ಉಂಟು ಅವ್ರ ಮೇಲೆ. ಯಾಕಂದರೆ ಅವರೇನಾದರೂ ರಾಜ್ಯದಲ್ಲಿ ಪರ್ಮನೆಂಟಾಗಿ ನಿಂತು ಬಿಟ್ಟರೆ ರಾಜ್ಯದ ಏಳಿಗೆ ತುಂಬ ವಿಶೇಷ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳು ಖಂಡಿತ ಉಂಟು ಇದರಲ್ಲಿ. ಆದರೆ ಅದರ ಅಪೋಸಿಷನ್ ಯಾರುಂಟು, ಅವರ ಪಾರ್ಟ್ನರ್ ಯಾರಿದ್ದಾರೆ, ಅವರು ಸಪೋರ್ಟ್ ಮಾಡಬೇಕನ್ನೋ ಅವಶ್ಯಕತೆ. ಆದರೆ ಜಾತಕ ಅದಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದು ಒಂದು ದುಃಖದ ವಿಷಯ. ಯಾಕಂದರೆ 2018 ಅಕ್ಟೋಬರ್ 10 ನಂತರ ಯಾವಾಗ ಗುರು ವೃಶ್ಚಿಕ ರಾಶಿಗೆ ಹೋಗ್ತಾನೆ, ಗುರು ವೃಶ್ಚಿಕ ರಾಶಿಗೆ ಹೋದಾಗ ಇಲ್ಲಿ 2 ತತ್ವಗಳು ಕೆಲಸ ಮಾಡ್ತವೆ. ಒಂದನೇದಾಗಿ ನಾನು ಹೇಳಿದೆ, ಸೂರ್ಯನ ಮೇಲೆ ಗುರು ದೃಷ್ಟಿ ಇಟ್ಟಾಗ ಸೂರ್ಯ ತನ್ನ ಬಲವನ್ನು ಹೆಚ್ಚಿಸ್ಕೊಂಡು ಬಿಡ್ತಾನೆ. ಸೂರ್ಯ ಬಲವನ್ನು ಹೆಚ್ಚಿಸ್ಕೊಂಡಾಗ ಇವರಿಗೆ ಅದು ಸಂಕಟದ ಮನೆ, ಪಾರ್ಟ್ನರ್ಗೆ ಅದು ವಾಣಿಸ್ಥಾನ. ಸೊ ಪಾರ್ಟ್ನರ್ನ ಮಾತೆ ಜಾಸ್ತಿ ನಡೆಯುವಂಥ ಸಾಧ್ಯತೆಗಳು, ಇವರಿಗೆ ಸಂಕಟ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಅಪೋಸಿಷನ್ನಲ್ಲಿ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿರ್ತವೆ. ಅದರ ಜೊತೆಗೆ ಏನಾಗುತ್ತೆ, ಯಾವಾಗ ಗುರು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗ್ತಾನೆ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಗುರು ಹೋದಾಗ ಆ ಗುರು ತೃತೀಯ ಭಾವಕ್ಕೆ 12ನೇ ಮನೆ ಆಗ್ತಾನೆ. ತೃತೀಯ ಭಾವ ಅಂದರೆ ಇಲ್ಲಿಂದ ನಾವು ಎಣಿಸ್ಬೇಕಾದ್ರೆ ಈ ಶನಿಗೆ ಗುರು 12ನೇ ಮನೆಯಲ್ಲಿ ಬರ್ತಾನೆ. ಶನಿಗೆ ಗುರು 12ನೇ ಮನೆಯಲ್ಲಿ ಬಂದಾಗ ಈ ತೃತೀಯ ಭಾವ ಏನುಂಟು ಮೈನಸ್ ಆಗುತ್ತೆ. ತೃತೀಯ ಭಾವಕ್ಕೆ ವ್ಯಯಭಾವ, ಅದು ಮೈನಸ್. ಆಗೇನಾಗುತ್ತೆ, ತೃತೀಯ ಭಾವ ಅಂದರೆ ಸಪೋರ್ಟಿಂಗ್ ಜಾಗ. ನಿಮಗೆ ಸಪೋರ್ಟಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಕೊಡ್ತಾ ಉಂಟು. ಎರಡನೇದಾಗಿ, ನೀವು ಯಾವುದೇ ಒಂದು ಮೈತ್ರಿಯನ್ನು ಮಾಡಿಕೊಂಡಾಗ ಅಥವಾ ಯಾವುದೇ ಒಂದು ರೀತಿಯ ಒಬ್ಬರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡಾಗ ನಿಮ್ಮ ಜಾತಕದಲ್ಲಿ ತುಲಾರಾಶಿ ಚೆನ್ನಾಗಿರಬೇಕು, ಜೊತೆಗೆ ಮಿಥುನ ರಾಶಿ ಕೂಡ ಚೆನ್ನಾಗಿರಬೇಕು. ತುಲಾರಾಶಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು, ಮಿಥುನ ರಾಶಿ ನೀವು ಜೊತೆಯಾಗಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಅಕ್ಟೋಬರ್ 10ನೇ ತಾರೀಕಿನ ನಂತರ ಗುರು ತನ್ನ ದೃಷ್ಟಿಯನ್ನು ಬದಲಾವಣೆ ಮಾಡುವುದರಿಂದ, ಗುರು ತನ್ನ ರಾಶಿಯನ್ನು ಬದಲಾವಣೆ ಮಾಡುವುದರಿಂದ ಯಾವ ಮೈಥುನದ ರಾಶಿ ಉಂಟು, ಮಿಥುನ ರಾಶಿ ಉಂಟು, ಅಲ್ಲಿಗೆ ದೃಷ್ಟಿ ಇರಲ್ಲ.
ಅಲ್ಲಿಗೆ ದೃಷ್ಟಿ ಹೊರಟೋಗ್ತದೆ. ಆಗ ಆ ಮಿಥುನ ರಾಶಿಯನ್ನು ಶನಿ ನೋಡ್ತಾ ಇರ್ತಾನೆ ತೃತೀಯ ಭಾವದಿಂದ. ಆಗೇನಾಯಿತು, ಮಿಥುನ ರಾಶಿ ತುಂಬಾ ವೀಕ್ ಆಗಿಬಿಡ್ತು. ಇವರ ಮಿತ್ರತ್ವ ಏನುಂಟು, ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಏನುಂಟು, ಆದರೆ ಮುರಿದು ಬೀಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು. ಶನಿ ಸುಮ್ಮನೆ ಬಿಡುವುದಿಲ್ಲ. ಶನಿಯ ಒಂದು ನೆಗೆಟಿವ್ ಎಫೆಕ್ಟ್ ಏನುಂಟು ಅದರ ಮೇಲೆ ಬೀಳುವುದರಿಂದ ತುಂಬ ಇರಿಟೇಷನ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಇದೆಲ್ಲ ನಡೆಯುವಂಥದ್ದು ಅಕ್ಟೋಬರ್ 10ನೇ ತಾರೀಕಿನ ನಂತರ. ಬಹುಶಃ ಈಗ ಹೇಳ್ತಾರೆ ಹಲವು ಜನ HDK ದೇವೇಗೌಡರ ಒತ್ತಾಯದ ಮೇರೆಗೆ CM ಆದ್ರು ಅಂತ. ಹಾಗೇನೆ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಸ್ವಪಕ್ಷದವರೇ ದೇವೇಗೌಡರ ಆಡಳಿತದ ನಂತರ ಒಂದು JDS ಪಕ್ಷ ಅಸ್ತಿತ್ವದಲ್ಲಿ ಇರ್ತದಾ ಇಲ್ವಾ ಅನ್ನುವಂಥದ್ದೇ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿ ಏನಾಗುತ್ತೆ, ಒಳ್ಳೆ ಪ್ರಶ್ನೆ. ಈಗ ದೇವೇಗೌಡರ ಒತ್ತಾಯದ ಮೇರೆಗೆ ಅವರು CM ಆದರೂ ಆಗಿಲ್ಲ, ನಮಗೆ ಬೇಕಾಗಿಲ್ಲ. ಅವರು CM ಆಗಿದ್ದಾರೆ, ದ್ಯಾಟ್ಸ್ ಇಟ್, ಓಕೆ, ಅಷ್ಟೇ, ನಮಗೆ ಅಷ್ಟೇ ನೋಡಲಿಕ್ಕೆ ಬೇಕಾಗಿಲ್ಲ. ಆದರೆ ಈಗೇನಾಗುತ್ತೆ, ಅಪೋಸಿಷನ್ ಪಾರ್ಟಿಗೂ ಕೂಡ ಅವ್ರ ಜೊತೆಗಿರೋ ಮೈತ್ರಿ ಪಕ್ಷಕ್ಕೂ ಕೂಡ ನಮಗೂ ಕೂಡ ಒಂದು 2.5 ವರ್ಷದ ಮಟ್ಟಿಗೆ ಅದು CM ಬೇಕು ಅಂತ ಒಂದು ಆಸೆ ಆಗುತ್ತೆ ಅಲ್ವಾ? ಆಗೇ ಆಗುತ್ತೆ, ಯಾರಿಗೆ ಆಗಲ್ಲ ಹೇಳಿ ಅಲ್ವಾ? ನನಗೂ ಕೂಡ ಬೇಕಪ್ಪ, ನೀವೊಂದು 2.5 ವರ್ಷ ಮಾಡಿದ್ದೀರಾ ಅಥವಾ ಏನೋ ಮಾಡಿದ್ದೀರಾ ಅಥವಾ ನಿಮ್ಮಿಂದ ಆಗ್ತಾ ಇಲ್ಲ, ನಾವು ಪ್ರಯತ್ನ ಮಾಡ್ತೇವೆ, ಅಥವಾ ನಿಮ್ಮ ಆರೋಗ್ಯ ಕೈಕೊಟ್ಟು ಬಿಟ್ಟಿದೆ, ಸೊ ಅದಕ್ಕೋಸ್ಕರ ನಿಮಗೆ ಆಗಲ್ಲ, ಸೊ ನಮಗೆ ಅದನ್ನು ಕೊಡಿ, ನಾವು ನಿಭಾಯಿಸ್ತೇವೆ ಅಂತ ಬರ್ಬೋದು. ಓಕೆ, ಸೊ ಬಂದಾಗ ನಾವು ಜಾತಕವನ್ನು ನೋಡಬೇಕು, ಜಾತಕದಲ್ಲಿ ಏನೆಲ್ಲ ಯೋಗಗಳು ಇದೆ ಅಂತ ನೋಡಿ. ಇದರಲ್ಲಿ ಏನಾಗುತ್ತೆ, ವಿಶೇಷವಾಗಿ ದಶಮ ಸ್ಥಾನವನ್ನು ತೆಗೆದುಕೊಂಡಾಗ ದಶಮ ಸ್ಥಾನದಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ದಶಮ ಸ್ಥಾನ ವಿಶೇಷವಾಗಿ ಕೀರ್ತಿ, ಪ್ರತಿಷ್ಠೆ, ಯಶಸ್ಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅಲ್ಲಿ ರಾಹು ಸೇರಿಕೊಂಡಿರುವುದರಿಂದ, ಅದಕ್ಕೆ 12ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ, ಶುಕ್ರ ಮೈನಸ್ ಆದಾಗ ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ. ರಾಹು ತನ್ನ ಕೆಲಸವನ್ನು ಆರಂಭ ಮಾಡ್ತಾನೆ. ಯಾವಾಗ ರಾಹು ತನ್ನ ಕೆಲಸವನ್ನು ಆರಂಭ ಮಾಡ್ತಾನೆ, ಇವರ ಪಕ್ಷದಲ್ಲಿ D ಅಕ್ಷರದವರು, M ಅಕ್ಷರದವರು, T ಅಕ್ಷರದವರು ಯಾರಿರ್ತಾರೆ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಮುಂದೆ ಬರ್ತಾರೆ ಅಥವಾ ಅವರನ್ನು ಮುಖ್ಯಮಂತ್ರಿ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಯಾಕಂದರೆ ದಶಮ ಭಾವಕ್ಕೆ ಯಾವುದೇ ಕಾರಣ ಕೂಡ ಸೂರ್ಯನಿಗೆ ಕನೆಕ್ಷನ್ ಬರ್ತಾ ಇಲ್ಲ. ಅಲ್ಲಿ ಇರುವುದೇ ರಾಹು, ಅದು ಕೂಡ ಶನಿಯ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರ ರಾಹು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವರ ಪಾರ್ಟಿಯಲ್ಲಿ ಅಥವಾ ಇವರ ಪಾರ್ಟಿ ಯಾರೇ ಆದರೂ ಕೂಡ D, M, T ಅಕ್ಷರದವರು ಯಾರಿರ್ತಾರೆ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಪಟ್ಟ ಏನುಂಟು ಅದು ಹಸ್ತಾಂತರ ಆಗುವಂಥ ಸಾಧ್ಯತೆಗಳೇ ತುಂಬ ಜಾಸ್ತಿ. ಸೊ ಇದನ್ನು ನೋಡ್ಕೊಳ್ಬೇಕು. ಇದೆಲ್ಲ ಅಕ್ಟೋಬರ್ 10ನೇ ತಾರೀಕಿನ ನಂತರ ನಡೆಯುವಂಥದ್ದು. ಅಕ್ಟೋಬರ್ 10ನೇ ನಂತರ ನಾನು ನಿಜವಾಗ್ಲೂ ಹೇಳ್ತೇನೆ, ಈ ಜಾತಕ ಫೇವರೇಬಲ್ ಅಲ್ಲ. ಈ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡಲ್ಲ. ಅಕ್ಟೋಬರ್ವರೆಗೆ ಏನೆಲ್ಲ ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಆ ನಂತರ ಅಲ್ಲ. ಆ ನಂತರ ನಿಮ್ಮ ಆರೋಗ್ಯ ಕೈ ಕೊಡ್ತದಾ, ಎದುರಿನ ಪಾರ್ಟಿ ಕೈ ಕೊಡ್ತಾರಾ, ನಿಮ್ಮ ಮೈತ್ರಿ ಪಕ್ಷನೇ ಕೈ ಕೊಡ್ತಾ ನನಗಂತೂ ಗೊತ್ತಿಲ್ಲ. ಬಟ್ ನಿಮಗೆ ತೊಂದರೆ ಆಗೋದಂತೂ 100% ಅಂತ ಹೇಳ್ತೇನೆ. ಯಾಕಂದರೆ ನಾನು ಮನೆಯಿಂದ ಹೊರಟು ಬರಬೇಕಾದ್ರೆ ನಡೆದಂಥ ಕೆಲವು ಘಟನೆಗಳು, ನಾವು ಇಲ್ಲಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೆ ನಡೆದಂಥ ಘಟನೆಗಳು ಅದನ್ನೇ ಪುಷ್ಟೀಕರಿಸ್ತವೆ. ಈ ಒಂದು ಅಧಿಕಾರಾವಧಿ ಪೂರ್ಣಗೊಳ್ಳಲಿಕ್ಕೆ ಬಿಡುವುದಿಲ್ಲ ಅಂತ ಅಲ್ಲಿಂದ ಬರ್ತಾ ಉಂಟು. ಆದರೆ ಅಕ್ಟೋಬರ್ 10ನೇ ತಾರೀಕಿನವರೆಗೆ ನೋ ಪ್ರಾಬ್ಲಮ್. ಬಟ್ ಯಾವಾಗ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ನಲ್ಲಿ ನಡೆಯುವಂತಹ ಯಾವ ಒಂದು ಸನ್ನಿವೇಶ ಉಂಟು, ಸಿಚುವೇಶನ್ ಉಂಟು, ಅದನ್ನು ಹೇಗೆ ನಿಭಾಯಿಸ್ತಾರೆ ಎಂಬುದರ ಮೇಲೆ ಇವರ ಸರ್ಕಾರದ ಒಂದು ಭವಿಷ್ಯ ಅಡಗಿರುವಂತಹ. ಬಹುಶಃ JDS ನ ಒಂದು ಅಧಿಪತ್ಯ ಮುಂದೆ ಅವರು ಅನುವಂಶೀಯವಾಗಿಯೇ ಮುಂದುವರಿಬಹುದಾ ಅಥವಾ ಇನ್ಯಾರೋ ಅವರ ಒಂದು ಆಡಳಿತ ಚುಕ್ಕಾಣಿ ಹಿಡಿಬಹುದಾ? ದೇವೇಗೌಡರು ಇರುವವರಿಗೆ ಬೇರೆಯವರಿಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ದೇವೇಗೌಡರು ಇರುವವರಿಗೆ, ದೇವೇಗೌಡರ ನಂತರದ್ದು ವಿಷಯ ನಮ್ಗೆ ಈಗ ಬೇಕಾಗಿಲ್ಲ. ಎಲ್ಲಿವರೆಗೆ ದೇವೇಗೌಡರು ಇರ್ತಾರೆ ಹೌದು ಆನುವಂಶಿಕ ರೀತಿಯಲ್ಲೇ ನಡೆಯುವಂಥದ್ದು ಖಂಡಿತ ಏನಿಲ್ಲ. ಅವ್ರು ಯಾರಿಗೆ ಕೊಡ್ತಾರೆ ಅದು ಅವ್ರಿಗೆ ಸಂಬಂಧಪಟ್ಟಂತೆ. CM ಅವರಂತೂ ಆಗುವುದಿಲ್ಲ. ಬಟ್ ಯಾರಿಗೆ ಕೊಡ್ತಾರೆ ಅವರಿಗೆ. ಕುಮಾರಸ್ವಾಮಿ ಇದ್ದಾರೆ, ನಂತರ ಮಗದೊಬ್ಬರಿಗೆ ಕೊಡ್ಬೋದು. ಸೊ ಖಂಡಿತ ರೇವಣ್ಣ ಇದ್ದಾರೆ, ಸೊ ಅವ್ರಿಗೆ ಕೊಡ್ಬೋದು. ಸೊ ಏನೇ ಆದರೂ ಕೂಡ ಅಂಥ ಪರಿಸ್ಥಿತಿ ಇರ್ತದೆ. ಎಲ್ಲಿವರೆಗೆ ದೇವೇಗೌಡರು ಇರ್ತಾರೆ ಅವರ ಒಂದು ಕುಟುಂಬ ರಾಜಕಾರಣ ನೋಡಿ ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಅದು ಡಿಸ್ಕನೆಕ್ಟ್ ಆಗಲಿಕ್ಕೆ ನನ್ನ ಲೆಕ್ಕದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ, ಆಗುವುದಿಲ್ಲ. ಓವರ್ ಆಲ್ ರಾಜ್ಯದ ಒಂದು ಪರಿಸ್ಥಿತಿ ಯಾವ ರೀತಿ ಇರ್ಬೋದು? ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಬಟ್ ಏನಾಗುತ್ತೆ, ಇವರೀಗ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ನೋಡಿ, ಈ ವರ್ಷ ಏನಾಗುತ್ತೆ, ಈ ವರ್ಷ 2018 ಅಂದರೆ ನಾನು ಮೊದಲೇ ಹೇಳಿದ್ದೇನೆ, ಟಿವಿಯಲ್ಲಿ ಬಾರಿ ಹೇಳಿದ್ದೇನೆ, ಶನಿಗೆ ಸಂಬಂಧಪಟ್ಟಂತಹ ವರ್ಷ. ಶನಿಗೆ ಸಂಬಂಧಪಟ್ಟ ವರ್ಷ ಆಗಿದ್ದರಿಂದ ಯಾರು ರೈತರಿಗೆ ಸಪೋರ್ಟ್ ಮಾಡಿದ್ರೆ ಅಂಥ ಪಕ್ಷ ಬರುತ್ತೆ, JDS ಪಕ್ಷ ರೈತರಿಗೆ ಸಪೋರ್ಟ್ ಅಂಥದ್ದೇ ಬರುತ್ತೆ. ಅದು ಬಂತು ಕೂಡ. ಸೊ ಎಲ್ಲಿವರೆಗೆ ಈ ವರ್ಷ ನಡೀತದೆ ಅಂದರೆ ಈ ವರ್ಷ ಎಂಡ್ವರೆಗೆ, ಎಲ್ಲಿವರೆಗೆ ಶನಿ ಕೆಲಸ ಮಾಡ್ತಾನೆ, JDSಗೆ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ ಆತ. ಆದರೆ ಬರುವ ವರ್ಷ 2019 ಅಂತ ಏನುಂಟು ಅದು ಕುಜನಿಗೆ ಸಂಬಂಧಪಟ್ಟಂಥ ವರ್ಷ. ಅಲ್ಲಿ ಕುಜ ಕೆಲಸ ಮಾಡ್ತಾನೆ. ಕುಜ ಕೆಲಸ ಮಾಡಬೇಕಾದ್ರೆ
ಕುಜ ಮತ್ತೆ ಶನಿ ಮೊದಲೇ ಶತ್ರುತ್ವ, ಶನಿಯ ಒಂದು ತತ್ವ ಇರೋರು ಅಲ್ಲಿ ಹೋಗಿ ಆಡಳಿತ ಮಾಡ್ಲಿಕ್ಕೆ ಅದು ಬಿಡುದಿಲ್ಲ, ನೋ ಚಾನ್ಸ್. ಅದಕ್ಕೆ ಹೇಳಿದ್ದು ಅಕ್ಟೋಬರ್ 10ನೇ ತಾರೀಕು ನನ್ನ ಹತ್ರ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಹಾಗಾದರೆ ಏನು ಈ ಜಾತಕದಲ್ಲಿ ಒಂದು ಮುಹೂರ್ತವನ್ನು ಚೇಂಜ್ ಮಾಡಿಕೊಟ್ಟು ಅದೇನು ಅದರಲ್ಲಿ ಸಾಧನೆ ಮಾಡ್ಬೋದಾ ಅಂತ ನೋಡಿ. ಇಲ್ಲಿ ಏನು ಬರೆದಿದೆ ತಾನೇ, ಅದನ್ನು ಯಾರಿಂದ ಕೂಡ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಆಗೋದು ಸಣ್ಣ ಮಟ್ಟಿನಲ್ಲಿ ಆಗಿ ಹೋಗ್ಬೋದು, ಅಥವಾ ಒಂದು ಒಳ್ಳೆ ಘಟನೆ ಸಣ್ಣ ಮಟ್ಟಿನಲ್ಲಿ ಆಗುವುದು ದೊಡ್ಡ ಮಟ್ಟಿನಲ್ಲಿ ಆಗ್ಬೋದು. ನೀವು ಅಷ್ಟೇ ಮಾಡ್ಕೊಳ್ಬೋದು, ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗಾದರೂ ಕೂಡ. ಇಲ್ಲಂದಿದ್ರೆ ನೋಡಿಕೊಳ್ಳಿ ನೀವು, ಯಡಿಯೂರಪ್ಪನವರಿಗೆ ಮಿಥುನ್ ಲಗ್ನದ ಆ ಒಂದು ಮುಹೂರ್ತವನ್ನು ಯಾರಾದರೂ ಕೊಡ್ತಾರಾ? ಮಿಥುನ್ ಲಗ್ನಕ್ಕೆ ಶನಿಯ ದೃಷ್ಟಿ ಇದೆ, ಅಲ್ಲಿ ನಪುಂಸಕ ಯೋಗ ಬರ್ತಾ ಉಂಟು, ಅಂತಹ ಮುಹೂರ್ತವನ್ನು ಯಾರಾದರೂ ಕೊಡ್ತಾರಾ? ಯಾವ ನಾಲಾಯಕ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಸೊ ಯಾಕೆ ಕೊಟ್ಟಿದ್ದಾರೆ? ಯಾಕಂದರೆ ವಿನಾಶಕಾಲೇ ವಿಪರೀತ ಬುದ್ಧಿ, ಅವಸರ ಕೂಡ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಇವರಿಗೆ ಕೂಡ ಮುಹೂರ್ತವನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಆ ಅಧಿಕಾರಕಾರಕ ಸೂರ್ಯನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಮುಹೂರ್ತ ಈಗ ಲಗ್ನ ಚೇಂಜ್ ಮಾಡಿದರೆ ಸೂರ್ಯ ಕೂಡ ಚೇಂಜ್ ಆಗ್ತಾನೆ. ಈಗ ಒಂದು ಮುಹೂರ್ತ ಯಾವುದು ಸಿಂಹ ಲಗ್ನದಲ್ಲಿ ಕೊಟ್ಟಿದ್ದಾರೆ ಮೊದಲು, ಅಲ್ಲಿ ಸೂರ್ಯಲ್ಲಿದ್ದ ದಶಮದಲ್ಲಿದ್ದ ದಿಗ್ಬಲಿಯಾಗಿದ್ದ, ಆಗ ಏನೋ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು. ಬಟ್ ಅದನ್ನು ಅವರು ಕಡೆಗಣಿಸಿ ಶತ್ರು ನಿಗ್ರಹಕ್ಕೆ ಬೇಕಾಗಿ ಈ ಮುಹೂರ್ತವನ್ನು ಕೊಟ್ಟು ಬಿಟ್ಟಿದ್ದಾರೆ. ಏನಾಗ್ಬೋದು ಈಗ? ಸೊ ನಾನು ಹೇಳಿದಂಥ ಘಟನೆಗಳು 100% ಘಟಿಸ್ತವೆ. ಬೇಕಾದರೆ ಬರೆದಿಟ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ಮತ್ತೆ ಮಾತಾಡ್ತೇನೆ. ಬಹುಶಃ ಈ ಬಾರಿ ಒಂದು ಅತಂತ್ರ ಪರಿಸ್ಥಿತಿ ಬರ್ತದೆ, JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ತದೆ, ಬಿಜೆಪಿ ವಿರೋಧ ಪಕ್ಷವಾಗಿ ಒಂದು ಮ್ಯಾಜಿಕ್ ನಂಬರ್ ಗಳಿಸದೆ ವಿರೋಧ ಪಕ್ಷವಾಗಿ ಉಳಿತದೆ ಅಂತದ್ದು ಈಗಾಗಲೇ ನೀವು ಹೇಳಿದ್ದೀರಿ. ಈ ಭವಿಷ್ಯಗಳು ಪೂರ್ವ ನಿಯೋಜಿತವೆ, ತಕ್ಕ ಮಟ್ಟಿಗೆ ಪೂರ್ವ ನಿಯೋಜಿತ. ಬಟ್ ನಿಮಗೆ ನೋಡಲಿಕ್ಕೆ ಗೊತ್ತಿರಬೇಕು, ಅದರ ಬಗ್ಗೆ ತುಂಬ ವಿವೇಚನೆ ಮಾಡಲಿಕ್ಕೆ ಗೊತ್ತಿರಬೇಕು. ಅದು ಹೇಗೆ ನಮಗೆ ಅದನ್ನು ನಾವು ಪ್ರತಿ ವರ್ಷ ಕೂಡ ಒಂದೊಂದು ರೂಲಿಂಗ್ ಪ್ಲಾನೆಟ್ ಇರುತ್ತೆ, ಅವರ ಹೆಸರಿಗೆ ಸಂಬಂಧಪಟ್ಟ ಒಂದು ರೂಲಿಂಗ್ ಪ್ಲಾನೆಟ್ ಇರುತ್ತೆ. ಒಂದು ಅವರಿಗೆ ಯಾವ ಭಾವ ಒಂದು 10 ವರ್ಷಗಳ ಕಾಲ ಕೆಲಸ ಮಾಡಿದೆ ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ. ಅದನ್ನೆಲ್ಲ ಪರಿಗಣಿಸಿಕೊಂಡು ನೀವು ಅಕ್ಯುರೇಟಾಗಿ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಉಂಟು. ಅಕ್ಯುರೇಟ್ 100% ಏನಿಲ್ಲ, ಅದೇ ಘಟನೆ ಘಟಿಸುತ್ತೆ, ಏನು ಮಾಡುವಾಗಿಲ್ಲ. ನಾನೀಗ ಎಷ್ಟೆಲ್ಲ ಹೇಳಿದ್ದೇನೆ, ಈ ಘಟನೆಗಳು 100% ಘಟಿಸ್ತವೆ, ಏನು ಮಾಡುವಾಗಿಲ್ಲ. ನಾನು ಮತ್ತಷ್ಟು ಹೇಳ್ತೇನೆ, ನನಗೆ ಈ ಘಟನೆಗಳು ಘಟಿಸಬಾರ್ದು ಅಂತ ಉಂಟು. ಯಾಕಂದರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಎಲ್ಲೋ ಒಂದೆಡೆ ಶಾಂತ ಜೀವನ ಇರ್ತದೆ, ಪರವಾಗಿಲ್ಲ, ಜನರಿಗೆ ಹಾರ್ಮ್ ಆಗೋದಿಲ್ಲ, ಡೆಫಿನೆಟಾಗಿ ಆಗೋದಿಲ್ಲ, ಹೋಗಬೇಕಾಗುತ್ತೆ ಮುಂದೆ. ನಿಮಗೆ ಒಂದು ಮಾತು ಗೊತ್ತಾ, ಈ ಕಾಂಗ್ರೆಸ್ನವ್ರು ಯಾಕೆ ಹಿಂದೆ ಬಿದ್ದದ್ದು ಹೇಳಿ? ಯಾಕೆ ಅವ್ರಿಗೆ ಅಷ್ಟು ಎಲ್ಲ ಕಡೆ ಎಲ್ಲ ರಾಜ್ಯದಿಂದ ಅವರು ಅಧಿಕಾರನ ಕಳ್ಕೊಳ್ಳೋದು ಯಾಕೆ? ಅವ್ರು ಮಾಡಿದ ಒಂದೇ ಒಂದು ತಪ್ಪು, ಸೆಕ್ಯುಲರಿಸಮ್ ಅಂತ ಇಟ್ಟುಕೊಂಡು, ಜಾತ್ಯತೀತತೆ ಅಂತ ಇಟ್ಟುಕೊಂಡು ಅವರು ಭೇದ ಭಾವ ಮಾಡಿದ್ದು. ಒಂದೇ ವರ್ಗಕ್ಕೆ ಜಾಸ್ತಿ ಮನ್ನಣೆಯನ್ನು ಕೊಟ್ಟು ಇನ್ನೊಂದು ವರ್ಗವನ್ನು ಕಡೆಗಣಿಸುದು. ಯಾಕೆ ಹಾಗೆ ಮಾಡಬಾರ್ದು? ಯಾಕಂದರೆ ಅವರ ಪಕ್ಷದ ಚಿಹ್ನೆ ಏನು? ಹಸ್ತ. ಈ ಹಸ್ತ ಅಂದ್ರೆ ಏನು? ಹಸ್ತ ಅಂದ್ರೆ ಜಾತಕದ ಮಿಥುನ ರಾಶಿ, ಅದು ಮೈಥುನದ ರಾಶಿ. ಎಲ್ಲರನ್ನ ಮಿತ್ರತ್ವದಿಂದ ಕರ್ಕೊಂಡು ಹೋದಾಗ ನಿನ್ನನ್ನು ಸೋಲಿಸುವವರೇ ಇರುವುದಿಲ್ಲ. ಅಲ್ಲಿ ಭೇದ ಭಾವ ಮಾಡಿದಾಗ ನಿನಗೆ ಸೋಲ್ ಗ್ಯಾರಂಟಿ. ಅರ್ಥ ಆಯ್ತಾ ನಿಮಗೆ? ಅವರಿಗೆ ಇನ್ನೂ ಕೂಡ ಅಷ್ಟೇನೆ, ಅವರು ಅದನ್ನೇ ಗಮನದಲ್ಲಿ ಇಸ್ಕೊಳ್ಬೇಕು. ಅಲ್ಲಿ ನಿಮ್ಮ ಮೋದಿಜಿಯವರ ಅಶ್ವಮೇಧ ಕುದುರೆ ಉಂಟು, ಓಡ್ತಾ ಉಂಟು, ನಾನು ಕಟ್ಟಿ ಹಾಕಿದ್ದೇನೆ, ಅದು ಪ್ರಶ್ನೆ ಅಲ್ಲ. ಇಲ್ಲಿ ಮೋದಿಜಿಯವರ ಅಶ್ವಮೇಧ ಕುದುರೆ ಓಡ್ತಾ ಉಂಟು, ಅದು ಓಡ್ತಾ ಇರಲಿ, ಬಟ್ ನಿಮಗೆ ಕಂಟ್ರೋಲ್ ಮಾಡಬೇಕಾ? ನೀವು ಎಲ್ಲರನ್ನ ಸಮಾನ ರೀತಿಯಲ್ಲಿ ನೋಡಬೇಕು. ಅಂದರೆ ನೀವು ಮೋದಿಜಿಯನ್ನು ಸಮೇತ ಎದುರು ಹಾಕೊಳ್ಳುವಂತಹ ಒಂದು ಕೆಪಬಿಲಿಟಿಯನ್ನು ಬೆಳೆಸ್ಕೊಳ್ತೀರಾ. ಅದರ ಜೊತೆಗೆ ಮೋದಿಜಿ ಒಂದು ಕಡೆ ಇರ್ತಾರೆ, ನೀವು ಅದಕ್ಕಿಂತ ಹೆಚ್ಚಾಗಿ ಮುಂದೆ ಬರ್ತೀರಾ. 100% ಅದು ಕೂಡ 100%, 1-2% ಅಲ್ಲ. ಎಲ್ಲಿವರೆಗೆ ಈ ಭೇದ ಭಾವ ತರ್ತೀರಾ, ಒಂದು ವರ್ಗಕ್ಕೆ ಹೆಚ್ಚು ಮಾಡಿ ಇನ್ನೊಂದು ವರ್ಗ ಇಲ್ವೇ ಇಲ್ಲ ಅಂತ ಮಾಡಿದ್ದೀರಾ, ಆಗ ನಿಮ್ಮ ಒಂದು ಮಿಥುನ ರಾಶಿ ಏನುಂಟು ಕೈಗೊಟ್ಟು ಬಿಡ್ತದೆ, ಆಗುವುದೇ ಇಲ್ಲ. ಅದಕ್ಕೋಸ್ಕರನೇ ತಾನೇ ಇಷ್ಟೆಲ್ಲ ಈಗ ಆಗಿರೋ. 21 ರಾಜ್ಯದಲ್ಲಿ BJP ರಾಜ್ಯ ಆಳಿದೆ ಅಂದರೆ ಅದು BJP ಅದು ಮೋದಿಜಿಯವರ ಪ್ಲಸ್ ಪಾಯಿಂಟ್ ಇರ್ತದೆ, ಜೊತೆಗೆ ಇವರ ಮೈನಸ್ ಪಾಯಿಂಟ್ ಕೂಡ ಅವ್ರಿಗೆ ಪ್ಲಸ್ ಆಗಿರುತ್ತೆ. ಏನು ಮಾಡ್ತಾರೆ ಈಗ ಅಲ್ವಾ? ಸೊ ನಾನು ಇಷ್ಟು ಹೇಳ್ತೇನೆ, ಕಾಂಗ್ರೆಸ್ಸಿಗರು ಯಾರೇ ಇರಲಿ, ನಿಮಗೆ ಇನ್ನೂ ಕೂಡ ಭವಿಷ್ಯ ಇದೆ. ನೀವು ಅದನ್ನು ಹೇಗೆ ರೂಪಿಸ್ಕೊಳ್ಬೇಕು? ಎಲ್ಲರನ್ನು ಒಂದೇ ರೀತಿ ಕರ್ಕೊಂಡೋಗಿ, ಎಲ್ಲರನ್ನು ಕೂಡ ನಿಮಗೆ ಜಾತ್ಯತೀತತೆ ಅಂತ ಇಟ್ಕೊಂಡಿದ್ದೀರಲ್ವ, ಅದನ್ನು ನಿಭಾಯಿಸಲಿಕ್ಕೆ ನೋಡಿ. ಆಗೇನಾಗುತ್ತೆ, ನಿಮ್ಮನ್ನು ಯಾರು ಕೂಡ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದಿರಾ ಗಾಂಧಿಯ ಸಮಯದಲ್ಲಿ ಹೇಗಿತ್ತು ಅದೇ ರೀತಿ ಇನ್ನೂ ಕೂಡ ಮುಂದುವರಿತದೆ. ಅನ್ಯತೆ ಏನಾಗುತ್ತೆ, ಇಲ್ಲಿಂದ ಕೂಡ ರಾಜ್ಯವನ್ನು ಕಳ್ಕೊಂಡು ಬಿಡ್ತೀರಾ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಇಟಲಿಗೆ ಹೋಗಿ ಏನು ಎಲ್ಲಿಸಬೇಕೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಬರುವ ಹಾಗಿಲ್ಲ. ಅದು 100%. ಅದು ನಾನು ಹೇಳ್ತಾ ಇಲ್ಲ, ಮಿಥುನ ರಾಶಿ ಹೇಳ್ತಾ ಉಂಟು. ಯಾಕಂದರೆ ಮಿಥುನ ರಾಶಿಯ ಮೇಲೆ ಶನಿ ಮೊದಲೇ ದೃಷ್ಟಿಯನ್ನು ಇಟ್ಟುಬಿಟ್ಟಿದ್ದಾನೆ. ಅದರಲ್ಲಿ ನೀವು ಆ ರೀತಿಯಾಗಿ ಹೋಗಿಲ್ಲ ಅಂದರೆ ಮೈನಸ್ ಮಾಡೋದು ಗ್ಯಾರಂಟಿ ಅಂತ ಉಂಟು, ಅಂತ ಒಂದು ಪರಿಸ್ಥಿತಿ. ಇಷ್ಟೊತ್ತು ಬಂದು ಬಹುಶಃ ಕುಮಾರಸ್ವಾಮಿ ಅವರ ಒಂದು ಜಾತಕದ ಬಗ್ಗೆ ಆಗಿರ್ಬೋದು, ಅಥವಾ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿಗಳು ಎದುರಾಗಬಹುದು ಅನ್ನುವಂಥದ್ರ ಕುರಿತು ಭವಿಷ್ಯವನ್ನು ನುಡಿದಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಓಂ ಸಾಯಿರಾಮ್.
ನೋಡಿದ್ರಲ್ಲ ವೀಕ್ಷಕರೇ, ಕಳೆದ ಬಾರಿ ಸ್ಪಂದನ ವಾಹಿನಿ ಮಾಡಿದಂತಹ ಒಂದು ನಾಯಕರ ಜಾತಕ ಫಲ ಅನ್ನುವಂಥದ್ದು 100% ನಿಜವಾಗಿದೆ. ಸೊ ಈ ಬಾರಿ ಏನು ವಿಜಯರಾಜ್ ಅವರು ನುಡಿದಿದ್ದಾರೆ, ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗಳು ಎದುರಾಗಬಹುದು, ಹಾಗೆ HDK ಅವರ ಒಂದು ಜಾತಕ ಫಲ ಹೇಗಿರ್ಬೋದು ಅನ್ನುವಂಥದ್ರ ಸಂಪೂರ್ಣ ವಿವರಗಳನ್ನ ಕೊಟ್ಟಿದ್ದಾರೆ ವಿಜಯರಾಜ್ ಅವರು. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.